ಈ ಸೇತುವೆಯನ್ನು ನೋಡಿ, ಎದುರು ಗುಡ್ಡ ಇರೋದು. ಗುಡ್ಡಕ್ಕೆ ಸೇತುವೆ ಎಲ್ಲಿಯಾದರೂ ಮಾಡ್ತಾರೆ? ನಾನು ಇದು ಫಸ್ಟ್ ಟೈಮ್ ಇದು ನೋಡ್ತಾ ಇದ್ದೇನೆ. ಮೂರು ಕೋಟಿ 20 ಲಕ್ಷ ಏನೋ ಇದಕ್ಕೆ ಸಮಥಿಂಗ್ ಹಣ ಉಪಯೋಗ ಇದೆ. ಇದು 3 ಕೋಟಿ ಕೆಲಸ ಹೌದಾ ಅಂತ ನಮಗೆ ಡೌಟ್ ಉಂಟು. ನಮ್ಮಲ್ಲಿ ಕೆಲವೊಂದು ವ್ಯವಸ್ಥೆಗಳೇ ಹಾಗೆ, ಎಲ್ಲಿಗೆ ಯಾವುದು ಅವಶ್ಯಕತೆ ಇದೆಯೋ ಅಲ್ಲಿಗೆ ಅದು ಸಿಗೋದಿಲ್ಲ, ಎಲ್ಲಿಗೆ ಬೇಡವೋ ಅಲ್ಲಿಗೆಲ್ಲವೂ ಕೂಡ ಸಿಗುತ್ತೆ ಅನ್ನುವಂಥದ್ದು. ಇದಕ್ಕೆ ಬಹಳಷ್ಟು ಉದಾಹರಣೆಗಳನ್ನು ನಾವು ನೋಡಿರ್ತೇವೆ. ಈಗ ನಿಮಗೊಂದು ಮತ್ತೊಂದು ತಾಜಾ ಉದಾಹರಣೆಯನ್ನು ನಾವು ನಿಮಗೆ ತೋರಿಸ್ತಾ ಇದ್ದೇವೆ. ನಾನು ಈಗ ನಿಂತಿರುವಂತಹ ಜಾಗ ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಇರ್ದೆ ಗ್ರಾಮದ ಕೆಲ್ಲಾಡಿ ಎನ್ನುವಂತಹ ಪ್ರದೇಶ. ಈ ಭಾಗದಲ್ಲಿ ಒಂದು ಕಿಂಡಿ ಅಣೆಕಟ್ಟು ನಿರ್ಮಾಣ ಆಗಬೇಕು, ಆ ಮೂಲಕ ನಮ್ಮ ನೀರಾವರಿಯ ಅವಶ್ಯಕತೆಗಳು ಈಡೇರಬೇಕು ಅನ್ನುವಂಥದ್ದು ಈ ಭಾಗದ ಜನತೆಯ ಬೇಡಿಕೆಯಾಗಿತ್ತು. ಕಿಂಡಿ ಅಣೆಕಟ್ಟು ಮಂಜೂರಾಯಿತು, ಆದರೆ ಕಿಂಡಿ ಅಣೆಕಟ್ಟಿನ ಜೊತೆಗೆ ಒಂದು ಸೇತುವೆ ಕೂಡ ಮಂಜೂರಾಗಿದೆ. ಈಗ ನಾವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೇವೆ. ಈ ಭಾಗದಲ್ಲಿರುವಂಥದ್ದು ನೀವು ಮೊದಲಿಗೆ ನೋಡ್ತಾ ಇರುವಂಥದ್ದು ಕಿಂಡಿ ಅಣೆಕಟ್ಟು, ಅದರ ಪಕ್ಕದಲ್ಲೇ ನಿರ್ಮಾಣ ಆಗಿರುವಂಥದ್ದು ಸೇತುವೆ ಅನ್ನುವಂಥದ್ದು. ಸೊ ಇದು ಒಳ್ಳೆಯ ವಿಷಯ ಅಲ್ವಾ? ಸೇತುವೆ ನಿರ್ಮಾಣ ಆಗಿದೆ ಅಲ್ಲ, ಜನರ ಬೇಡಿಕೆಗಳಿಗೆ ಒಂದು ಸ್ಪಂದನೆ ಸಿಕ್ಕಿದೆ ಅಲ್ವಾ ಅನ್ನುವಂಥ ಒಂದು ಪ್ರಶ್ನೆ ನಿಮ್ಮನ್ನು ಕಾಡ್ತಾ ಇರ್ಬೋದು. ಆದರೆ ಈ ಸೇತುವೆಯ ಈ ಭಾಗವನ್ನು ಗಮನಿಸಿದರೆ ಇಲ್ಲಿ ರಸ್ತೆಯನ್ನು ನೀವು ಹುಡುಕಬೇಕು. ಯಾಕಂತ ಹೇಳಿದರೆ ರಸ್ತೆ ಇಲ್ಲ. ಇಲ್ಲಿ ನಿಮಗೆ ಸೇತುವೆಯ ಒಂದು ಬದಿಯಲ್ಲಿ ನಿಮಗೆ ಎದುರಾಗುವಂಥದ್ದು ಅಥವಾ ಕಾಣಸಿಗುವಂಥದ್ದು ಗುಡ್ಡಕ್ಕೆ ಇಲ್ಲಿ ಒಂದು ಭಾಗದಲ್ಲಿ ಸೇತುವೆ ಇದೆ ಅನ್ನುವಂಥದ್ದು. ಹಾಗಿದ್ದಾಗ ಆ ಭಾಗದಲ್ಲಿ ರಸ್ತೆ ಇಲ್ವಾ ಅನ್ನುವಂಥ ಒಂದು ಪ್ರಶ್ನೆಯನ್ನು ಕೇಳಿದರೆ, ಸೇತುವೆ ಆ ಭಾಗವನ್ನು ಗಮನಿಸಿದರೆ ಅಲ್ಲಿ ನಿಮಗೆ ರಸ್ತೆಯ ರೀತಿ ಕಾಣಿಸುತ್ತೆ, ಆದರೆ ಅದು ರಸ್ತೆ ಅಲ್ಲ. ಆ ಭಾಗದಲ್ಲಿ ಇರುವಂಥದ್ದೆಲ್ಲವೂ ಕೂಡ ಖಾಸಗಿ ಭೂಮಿಯವರು ಈ ಒಂದು ಕಿಂಡಿ ಅಣೆಕಟ್ಟು ಹಾಗೂ ಸೇತುವೆ ನಿರ್ಮಾಣ ಆದಂತಹ ಸಂದರ್ಭದಲ್ಲಿ ಕಾಮಗಾರಿ ಮಾಡೋದಕ್ಕೆ ಅನುಕೂಲ ಆಗಲಿ ಅನ್ನುವಂಥ ನೆಲೆಯಲ್ಲಿ ಒಂದಷ್ಟು ಜಾಗವನ್ನು ಬಿಟ್ಟುಕೊಟ್ಟಿದ್ದಾರೆ ಹೊರತು ಇದು ಶಾಶ್ವತವಾಗಿ ಜನರಿಗೆ ಬಳಕೆಯಾಗುವಂತಹ ರಸ್ತೆ ಅಲ್ಲ. ಇದು ಕೇವಲ ತಾತ್ಕಾಲಿಕವಾಗಿ ಅವರು ಒಂದು ಮಾನವೀಯ ದೃಷ್ಟಿಯಿಂದ ಬಿಟ್ಟುಕೊಟ್ಟಿರುವಂತಹ ಒಂದು ಜಾಗ. ಆ ಮೂಲಕ ಇಲ್ಲಿಗೆ ಕಾಮಗಾರಿಯನ್ನು ನಡೆಸೋದಕ್ಕೆ ಬೇಕಾದಂತಹ ಸಲಕರಣೆಗಳನ್ನು, ಅಗತ್ಯ ವಸ್ತುಗಳನ್ನು ತರುವಂತಹ ಕೆಲಸ ಆಗಿದೆ ಹೊರತು ಮುಂದಿನ ದಿನಗಳಲ್ಲಿ ಇದು ರಸ್ತೆಯಾಗಿ ಸಿಗೋದಿಲ್ಲ ಅನ್ನುವಂಥದ್ದು. ಹಾಗಿದ್ದಾಗ ಈ ಸೇತುವೆ ಇಲ್ಲಿ ಯಾಕೆ ಬೇಕಿತ್ತು ಅನ್ನುವಂತಹ ಪ್ರಶ್ನೆ ಈ ಭಾಗದ ಸ್ಥಳೀಯರಿಂದ ಈಗ ಉದ್ಭವವಾಗಿರುವಂಥದ್ದು. ಅದು ಕೂಡ ಸರಿಸುಮಾರು 3 ಕೋಟಿ 20 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಆಗಿರುವಂತಹ ಸೇತುವೆ ಅನ್ನುವಂಥದ್ದನ್ನು ಹೇಳಲಾಗ್ತಾ ಇದೆ. ಹಾಗಂತ ಇದರ ಕೆಲಸ ಕಂಪ್ಲೀಟ್ ಆಗಿಲ್ಲ. 2022 ನವೆಂಬರ್ ವೇಳೆ ಇದರ ಕಾಮಗಾರಿ ಆರಂಭವಾಗಿತ್ತು ಅಂತ ಸ್ಥಳೀಯರು ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ಈ ಮಾರ್ಚ್ನಲ್ಲಿ, ಅಂದರೆ ಚುನಾವಣೆಗೆ ಕೆಲವೇ ಸಮಯದ ಹಿಂದೆ ಈ ಸೇತುವೆಯನ್ನು, ಈ ಕೆಲಸವನ್ನು ಇಷ್ಟರ ಮಟ್ಟಿಗೆ ಮಾಡಲಾಗಿದೆ ಅನ್ನುವಂಥದ್ದು. ಸೊ ಅದರ ಜೊತೆಗೆ ಇಲ್ಲಿ ಕೇಳಿ ಬರ್ತಾ ಇರುವಂತಹ ಆರೋಪ ಏನು ಅಂತ ಹೇಳಿದರೆ, ಇದರ ಕಾಮಗಾರಿ ಕಳಪೆಯಾಗಿ ನಡೆದಿದೆ ಅನ್ನುವಂಥ ಆರೋಪ ಗಂಭೀರವಾಗಿ ಕೇಳಿ ಬರ್ತಾ ಇದೆ. ಇದಕ್ಕೆ ಕಾರಣ ಕೂಡ ಇದೆ. ಯಾಕೆಂತ ಹೇಳಿದರೆ, ನೀವು ಈ ಭಾಗದ ತಡೆಗೋಡೆಯನ್ನು ನೀವು ಗಮನಿಸಬಹುದು. ಇದು ಸೇತುವೆ. ನಾವೀಗ ಸೇತುವೆಯ ಮಧ್ಯಭಾಗಕ್ಕೆ ಬಂದಿದ್ದೇವೆ. ಸೇತುವೆಯ ಎರಡೂ ಬದಿಯಲ್ಲಿ, ಅಂದರೆ ಕಿಂಡಿ ಅಣೆಕಟ್ಟಿನ ಎರಡೂ ಬದಿಯಲ್ಲಿ ತಡೆಗೋಡೆಯನ್ನು ನಿರ್ಮಾಣ ಮಾಡಿರುವಂಥದ್ದನ್ನು ನೀವು ನೋಡಬಹುದು. ಇದು ಕಾಮಗಾರಿ ನಡೆಸುವಂಥ ಸಂದರ್ಭದಲ್ಲಿ ಮಾಡುವಂತಹ ಒಂದು ಸಾಮಾನ್ಯ ಪ್ರಕ್ರಿಯೆ. ಅಂದರೆ ಇಲ್ಲಿ ಈ ಭಾಗದಲ್ಲಿ ತೋಟ ಇತ್ತು, ತೋಟ ಕುಸಿಯದ ರೀತಿಯಲ್ಲಿ, ತೋಟಕ್ಕೆ ಹಾನಿಯಾಗದ ರೀತಿಯಲ್ಲಿ ಅಥವಾ ಈ ಭಾಗದಲ್ಲಿ ಕುಸಿಯುವಂತಹ ಆತಂಕ ಇರುವಂಥ ಪ್ರದೇಶಗಳಲ್ಲಿ ಈ ರೀತಿ ತಡೆಗೋಡೆಯನ್ನು ನಿರ್ಮಾಣ ಮಾಡ್ತಾರೆ. ಆದರೆ ಆ ತಡೆಗೋಡೆಯ ಪರಿಸ್ಥಿತಿ ಏನಿದೆ ಅನ್ನುವಂಥದ್ದನ್ನು ನೀವು ಈಗ ನೋಡ್ತಾ ಇದ್ದೀರಿ. ಇದು ತಡೆಗೋಡೆಯ ಮುಂದುವರಿದ ಭಾಗ, ಆದರೆ ಅಲ್ಲಿ ತಡೆಗೋಡೆ ಕುಸಿದು ಬಿದ್ದಿದೆ. ಅಂದರೆ ತಡೆಗೋಡೆ ತುಂಡಾಗಿ ಬಿದ್ದಿರುವಂಥದ್ದನ್ನು ನೀವು ನೋಡ್ತಾ ಇದ್ದೀರಿ, ಸ್ಪಷ್ಟವಾಗಿ ನೋಡಬಹುದು. ಅದು ತಡೆಗೋಡೆಯ ತುಂಡು, ಅಂದರೆ ಆ ಭಾಗದಲ್ಲಿ ಭೂಕುಸಿತ ಆಗಿರುವಂಥದ್ದನ್ನು ನೀವು ನೋಡಬಹುದು. ಅಡಿಕೆ ಮರಗಳು ದರಾಶಾಹಿಯಾಗಿದೆ. ಜೊತೆಗೆ ಅಲ್ಲಿ ಇನ್ನಷ್ಟು ಮಣ್ಣು ಕುಸಿಯದ ಹಾಗೆ, ತೋಟ ಕುಸಿಯದ ಹಾಗೆ ಅಲ್ಲಿ ಗೋಣಿಚೀಲದಲ್ಲಿ ಮರಳನ್ನು ತುಂಬಿಸಿ ತಾತ್ಕಾಲಿಕ ತಡೆಗೋಡೆಯನ್ನು ನಿರ್ಮಾಣ ಮಾಡುವಂತಹ ಕೆಲಸ ಆಗಿದೆ. ಇದು ಈ ಕಾಮಗಾರಿಯ ಗುಣಮಟ್ಟ ಅನ್ನುವಂಥದ್ದಕ್ಕೆ ಒಂದು ಉದಾಹರಣೆ ಅನ್ನುವಂಥದ್ದು ಇಲ್ಲಿನ ಸ್ಥಳೀಯರು ಹೇಳುವಂತಹ ಮಾತು. ಇದು ಪಕ್ಕದಲ್ಲಿ ವಿಶಾಲಾಕ್ಷಿ ಎನ್ನುವಂಥವರಿಗೆ ಸೇರಿದಂತಹ ತೋಟ. ಇಲ್ಲಿ ಸರಿಸುಮಾರು 100ಕ್ಕೂ ಹೆಚ್ಚು ಅಡಿಕೆ ಗಿಡಗಳು ನಾಶ ಆಗಿದೆ ಅನ್ನುವಂಥದ್ದು. ಅಂದರೆ ಒಂದಷ್ಟು ಜಾಗವನ್ನು ಇವರು ಈ ತಡೆಗೋಡೆ ನಿರ್ಮಾಣದ ಸಂದರ್ಭದಲ್ಲಿ ಕಾಮಗಾರಿಗೆ ಅನುಕೂಲ ಆಗಲಿ ಎನ್ನುವಂಥ ನೆಲೆಯಲ್ಲಿ ಬಿಟ್ಟುಕೊಟ್ಟಿದ್ದರು. ಆದರೆ ಉಳಿದದ್ದು ಮುಂದಿನ
ಮಳೆ ಸುರಿದಂತಹ ಸಂದರ್ಭದಲ್ಲಿ ಭಾರಿ ಮಳೆ ಬಂದಂತಹ ಸಂದರ್ಭದಲ್ಲಿ ಕುಸಿದು ಬಿದ್ದಿರುವಂತಹ ತಡೆಗೋಡೆ, ಅಲ್ಲಿ ನೋಡಬಹುದು ನೀವು ತಡೆಗೋಡೆ ಯಾವ ರೀತಿ ತುಂಡಾಗಿ ಬಿದ್ದಿದೆ ಅನ್ನುವಂಥದ್ದು, ಅದರ ಅವಶೇಷವನ್ನು ಕೂಡ ನೀವು ಅಲ್ಲೇ ಕಾಣಬಹುದು. ಸೊ ಇದು ಈ ಕಾಮಗಾರಿಯ ಗುಣಮಟ್ಟ ಎಷ್ಟಿದೆ ಅನ್ನುವಂಥದ್ದಕ್ಕೆ ಒಂದು ಹಿಡಿತಾ ಇರುವಂತಹ ಕೈಗನ್ನಡಿ ಅನ್ನುವಂತಹ ಒಂದು ಮಾತುಗಳು ಈ ಭಾಗದ ಸ್ಥಳೀಯರಿಂದ ಕೇಳಿ ಬರ್ತಾ ಇರುವಂಥದ್ದು. ಇದು ಸೇತುವೆಯ ಆರಂಭಿಕ ಭಾಗ. ನೀವು ನೋಡಬಹುದು ಇಲ್ಲಿ ಯಾವ ರೀತಿಯ ಅಂತರ ಸೃಷ್ಟಿಯಾಗಿದೆ ಅನ್ನುವಂಥದ್ದು. ಈ ಅಂತರ ಯಾಕೆ ಸೃಷ್ಟಿಯಾಗಿದೆ ಅನ್ನುವಂಥದ್ದನ್ನು ಕೂಡ ನಿಮಗೆ ತೋರಿಸುವಂಥ ಕೆಲಸವನ್ನು ಮಾಡ್ತೇವೆ. ನಾವು ಈ ಸೇತುವೆಯ ಎಡಭಾಗದಲ್ಲಿ ಅಂದರೆ ಕಿಂಡಿ ಅಣೆಕಟ್ಟಿನ ಮೂಲಕ ಕೆಳಗಡೆ ಇಳಿದರೆ ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಯಾಕೆ ಈ ರೀತಿಯ ಒಂದು ಅಂತರ ಸೃಷ್ಟಿಯಾಗಿದೆ ಅನ್ನುವಂಥದ್ದು. ಇಲ್ಲಿ ನೋಡಬಹುದು ಇದು ಒಂದು ಸೆಟ್ ಕಾಂಕ್ರೀಟ್ ಆದರೆ ಇಲ್ಲಿಂದ ಪಿಲ್ಲರ್ನ ಅರ್ಧ ಭಾಗದಿಂದ ಮತ್ತೊಂದು ಸೆಟ್ ಇರುವಂಥದ್ದು. ಇಲ್ಲಿ ಈ ಗ್ಯಾಪ್ ಯಾವ ರೀತಿ ಸೃಷ್ಟಿಯಾಗಿದೆ ಇದಕ್ಕೆ ಕಾರಣವನ್ನು ಕೂಡ ನೀವು ನೋಡಬಹುದು. ಇಲ್ಲಿ ಹಾಕಿದಂತಹ ಮಣ್ಣು ಏನಿದೆ, ಅಲ್ಲಿ ಹಾಕಿದಂತಹ ಮಣ್ಣು ಜಗ್ಗಿದ ಪರಿಣಾಮ ಅಂದರೆ ಕುಸಿದಂತಹ ಪರಿಣಾಮ ಈ ಕಾಂಕ್ರೀಟ್ ಸ್ಲ್ಯಾಬ್ ಕೂಡ ಕುಸಿದಿದೆ. ಈ ಕಾರಣಕ್ಕಾಗಿ ಇಲ್ಲಿ ಇಷ್ಟು ಗ್ಯಾಪ್ ಬರುವಷ್ಟು ಅಂತರ ಸೃಷ್ಟಿಯಾಗಿದೆ. ಅಂದರೆ ಈ ಗ್ಯಾಪ್ ಇಲ್ಲಿ ಸೃಷ್ಟಿಯಾಗಿದೆ ಅನ್ನುವಂಥದ್ದನ್ನು ಹೇಳ್ಬೋದು. ಅಂದರೆ ಇದು ಕಾಮಗಾರಿ ಗುಣಮಟ್ಟದಲ್ಲಿ ನಡೆದಿದೆಯಾ ಅನ್ನುವಂಥದ್ದು. ಇನ್ನು ಇದನ್ನು ಕೂಡ ಗಮನಿಸಿದರೆ ಇದರ ತಳಭಾಗದಲ್ಲಿ ಕೂಡ ಟೊಳ್ಳಾಗಿರುವಂಥದ್ದನ್ನು ನೀವು ನೋಡಬಹುದು. ಈ ಮೂಲಕವೂ ಕೂಡ ನೀರು ಹಾದು ಹೋಗಿದೆ ಅನ್ನುವಂತಹ ಮಾಹಿತಿಯನ್ನು ಇಲ್ಲಿ ಮಾತನಾಡುವಂತಹ ಸಂದರ್ಭದಲ್ಲಿ ಸ್ಥಳೀಯರು ನಮಗೆ ಕೊಟ್ಟಿರುವಂಥದ್ದು. ಹಾಗಿದ್ದಾಗ ಇದರ ಗುಣಮಟ್ಟ ಏನು, ಎಷ್ಟರ ಮಟ್ಟಿಗೆ ಗಟ್ಟಿಯಾಗಿ ಈ ಕಾಮಗಾರಿ ನಡೆದಿದೆ ಅನ್ನುವಂಥದ್ದನ್ನು ಕೂಡ ಅರ್ಥ ಮಾಡಿಕೊಳ್ಳಬಹುದು. ಈ ಭಾಗದಲ್ಲಿ ಗಮನಿಸಿದರೆ ನಮಗೆ ಗೊತ್ತಾಗುತ್ತೆ ಯಾವ ರೀತಿ ಇಲ್ಲಿ ತೋಟದ ಪ್ರದೇಶ ದರಶಾಹಿ ಆಗಿದೆ ಅನ್ನುವಂಥದ್ದು, ಅಂದರೆ ಕುಸಿದಿದೆ ಅನ್ನುವಂಥದ್ದು. ಇಲ್ಲಿ ನೋಡಿದರೆ ಆ ಭಾಗದಲ್ಲಿ ಕುಸಿದು ಬಿದ್ದಿರುವಂತಹ ಕಾಂಕ್ರೀಟ್ನ ತಡೆಗೋಡೆಯ ಅವಶೇಷಗಳನ್ನು ಕಾಣ್ಬೋದು. ಜೊತೆ ಅಡಿಕೆ ಮರಗಳು ಕೂಡ ನೀರಿನಲ್ಲಿ ಬಿದ್ದಿರುವಂಥದ್ದನ್ನು ಕೂಡ ನಾವು ನೋಡಬಹುದು. ಇನ್ನು ಈ ಒಂದು ತೋಟದ ಮಾಲಕರು ಅಥವಾ ತೋಟಕ್ಕೆ ಸಂಬಂಧಿಸಿದವರು ಏನು ಹೇಳ್ತಾರೆ, ಅವರಿಗಾಗಿರುವಂಥ ನಷ್ಟ ಏನು, ಇದಕ್ಕೆ ಇಲಾಖೆಯವರು ಏನು ಹೇಳ್ತಾರೆ ಅನ್ನುವಂಥದ್ದನ್ನು ಕೂಡ ಕೇಳೋಣ ಬನ್ನಿ. ಮೊನ್ನೆ ಮಳೆಗೆ ನಮ್ಮ ಅಡಿಕೆ ಗಿಡ ಒಂದು 150 ಇದೆ. ಅದಂದರೆ ತಡೆಗೋಡೆಗೆ ಬಿದ್ದು ಎಲ್ಲ ಮಣ್ಣು ಜರಿದು ಇನ್ನೂ ಅಪಾಯದ ಸ್ಥಿತಿಯಲ್ಲಿ ಉಂಟು. ಹಾಗೆ ಅದಕ್ಕೆ ಅಡಿಕೆ ಗಿಡ ಹೋಯಿತು, ಇನ್ನು ಜರಿಯದ ಅದು ಬೀಳದ ಹಾಗೆ ಏನಾದರೂ ಒಂದು ನೀವು ನಿಮ್ಮ ಮೂಲಕ ಏನಾದರೂ ಆಗುದಾದ್ರೆ ಒಂದು ಪರಿಹಾರ ಆಗಬೇಕಂತ ನನ್ನದು. ಅಂದರೆ ಹೇಗೆ ಅದು ಯಾವಾಗ ಕಟ್ಟಿದ ತಡೆಗೋಡೆ ವಿಷಯ ಅಂತ? ಮೊನ್ನೆ ಫಸ್ಟ್ ಮಳೆಗೆ ಅದು ಅಂದರೆ ಇಲ್ಲಿ ಅಣೆಕಟ್ಟು ಫುಲ್ ಕಸ ಎಲ್ಲ ಬಂದು ನಿಂತಿದೆ. ನಿಂತು ಅದು ನೀರಿಗೆ ಹೋಗಲಿಕ್ಕೆ ಆಗದೆ ನೀರು ಫುಲ್ ಹೋಗಿ ನನ್ನ ತೋಟದ ಸೈಡಿಗೆ ಹೋಗಿ ಬಡಿಯುವಾಗ ಅದು ತಡೆಗೋಡೆ ಜರಿದು ಬಿದ್ದು ಎಲ್ಲ ಆ ದಿನವೇ ತುಂಬ ಒಂದು 100 ಗಿಡ ಜರಿತಾ ಹೋಯಿತು. ಈಗಲೂ ಅಪಾಯದ ಸ್ಥಿತಿಯಲ್ಲಿ ಉಂಟದು. ಹಾಗೇನಾದರೂ ಮಾಡಿ ನನಗೆ ಅದೇ ಒಂದು ಪರಿಹಾರ ಒಂದು ಬೇಕು. ಅಂದರೆ ನಮಗೆ ಅದರಿಂದಲೇ ಆಗಬೇಕಷ್ಟೇ, ಅಡಿಕೆ ಗಿಡದಿಂದ. ಇನ್ನೂ ಹೋದರೆ ನಾವು ತುಂಬ 1,000 ಗಿಡ ಹಾಕಿದ್ದೇವೆ ಅದರಲ್ಲಿ. ಅದು ಹೋದರೆ ಉಂಟಲ್ಲ ಎಲ್ಲ ನಮಗೆ ಮತ್ತೆ ಎಂಥ ಗಿಡವಿಲ್ಲ, ಅಡಿಕೆ ಗಿಡವಿಲ್ಲ. ಅಂದರೆ ಈ ಮೊದಲು ಈ ಥರ ಕುಸಿತ ಆಗ್ತಾ ಇತ್ತು ಅಂದರೆ ನಾವು ಸಣ್ಣದಿರುವಾಗಲೇ ನೋಡ್ತಾ ಇದ್ದೇವೆ, ಅದು ಏನಿಲ್ಲ ಹಾಗೆ ಉಂಟು. ಈಗ ಮೊನ್ನೆ ಮಳೆಗೆ ಇದು ಜರ್ದು ಬಿದ್ದದ್ದು, ತಡೆಗೋಡೆ ಮಾಡಿದ ಮೇಲೆ ಅದು ಬಿದ್ದದ್ದು. ಹೌದು, ಸುಮಾರು ಗಿಡ ಹೋಗಿದೆ, 150 ಗಿಡ ಹೋಯಿತು. ಈಗ ಯಾರಿಗಾದ್ರೂ ಇನ್ನೂ ಬೀಳುವುದರಲ್ಲಿ ಉಂಟದು ಎಲ್ಲ. ಇದು ಕರೆಂಟ್ ಕಂಬ ಉಂಟು, ಮತ್ತು ಪಂಪ್ ಸೆಟ್ ಉಂಟು. ನಮ್ಮ ಪಂಪ್ ಎಲ್ಲ ಇತ್ತು, ಅದನ್ನೆಲ್ಲ ಮೇಲೆ ಇಟ್ಟೆವು. ಆದರೂ ಇನ್ನೂ ಪುನಃ ಮಳೆ ಬಂದರೆ ಎಲ್ಲ ಹೋಗ್ತದೆ, ಪಂಪ್ ಸೆಟ್ ಹೋಗ್ತದೆ. ಹಾಗೆ ಅದು ಇಂಜಿನಿಯರ್ ಕಟ್ಟಿ ಕೊಡ್ತೇನೆ ಅಂತ ಹೇಳಿದ್ದಾರೆ 4 ಡಿಸೆಂಬರಲ್ಲಿ. ಹಾಗೆ ಕಟ್ಟಿಕೊಟ್ಟರೆಂಬ ಭರವಸೆ ಉಂಟು. ಮತ್ತು ಗಿಡ ಹೋದಕ್ಕೆ ಏನಾದರೂ ಇನ್ನು ಪರಿಹಾರ ಉಂಟಾ ಅಂತ ನಮಗೆ ಒಂದು. ತುಂಬ ಅಡಿಕೆ ಎಲ್ಲ ತುಂಬ ಇತ್ತು ಅದರಲ್ಲಿ. ಹಾಗೆ ಅಂದರೆ ಈ ಅಣೆಕಟ್ಟು ನಿರ್ಮಾಣ ಮಾಡುವಾಗ ನಿಮ್ಮ ಜಾಗ ಏನಾದರೂ ನೀವು ಕೊಟ್ಟಿದ್ರೆ ಅದಕ್ಕೆ? ಅದರಲ್ಲಿ ಹೋಗಿದೆ ಒಂದು 25 ಗಿಡ ಇಲ್ಲಿ ಹೋಗಿದೆ ಇದು ಅಣೆಕಟ್ಟು ಮಾಡುವಾಗ. ಏನು ಸಿಗಲಿಲ್ಲ ನಮಗೆ, ಯಾವುದು ಎಂತ ಇಲ್ಲ. ಒಂದು ಅಣೆಕಟ್ಟು ಆಗ್ತದಲ್ಲ ಅಂತೇಳಿ. ಅಣೆಕಟ್ಟು ಆಗಬೇಕಂತ ನಿಮಗೆ ಬೇಡಿಕೆ ಇತ್ತಾ? ಇಲ್ಲ, ಎಲ್ಲ ಊರಿನವರು ಮಾಡುವಾಗ ಮತ್ತೆ ನಮಗೆ ಅದಕ್ಕೇನು ಮಾಡಲಿಕ್ಕೆ ಆಗೋದಿಲ್ಲಲ್ಲ. ಹಾಗೆ ಉಪಕಾರ ಆಗಲಿ ಅಂತ ಕೊಟ್ಟಿದ್ರು. ಅಲ್ಲ, ನಾವು ಮಾತಾಡಲಿಲ್ಲ ಅದಕ್ಕೆ. ಈಗ ಮಳೆಗೆಲ್ಲ ಹೋಯಿತು ಮಾತ್ರ. ಈಗ ನಷ್ಟ ಆಗಿದೆ ನಮಗೆ. ಸರಿ, ಥ್ಯಾಂಕ್ ಯು ಮೇಡಮ್. ಆಯ್ತು. ನನ್ನ ಹೆಸರು ಮಾಧವರೇ ಅಂತೇಳಿ ಕೆಲ್ಲಾಡಿ. ನಾವೊಂದು 5 ವರ್ಷಗಳ ಹಿಂದೆ ಇಲ್ಲಿ ಒಂದು ವೆಂಟೆ ಡ್ಯಾಮ್ ಆಗಬೇಕಂತೇಳಿ ಅರ್ಜಿ ಕೊಟ್ಟಿದ್ದೆವು MLA ಅವರಿಗೆ, ಶಾಸಕರಿಗೆ. ಈಗ ಅದು ಇಲ್ಲಿಗೆ ಬಂದಿದೆ. ಬಂದರೂ ಕೂಡ ಇಲ್ಲಿಗೆ ಒಂದು ರೋಡಿನ ಸಮಸ್ಯೆ ಎಲ್ಲ ಕಡೆಯಲ್ಲಿ ಇತ್ತು. ಯಾರೂ ಕೊಡಲಿಕ್ಕೆ ತಯಾರಿರಲಿಲ್ಲ. ಆಚೆಗೆ ಸುಮಾರು ಕಡೆಯಲ್ಲಿ ಕೇಳಿದ್ರು ಯಾರೂ ಕೊಡಲಿಲ್ಲ. ಮತ್ತು ನಮ್ಮ ಕಡೆಯಿಂದ ಬಂದರು,
ರೋಡು ಕೊಡಬೇಕಂದ್ರೆ ಅಣೆಕಟ್ಟು ಡ್ಯಾಮ್ ಮಾಡಲಿಕ್ಕೆ ತಕ್ಕ ರೋಡ್ ಕನೆಕ್ಟ್ ಮಾಡಲಿಕ್ಕೆ ಅಂತ ಅಲ್ಲ. ಹಾಗೆ ನಾವು ಕೊಟ್ಟೆವು. ಅಲ್ಲಿ ಕೆಲವು ಮನೆಯ ರೋಡ್ ಮನೆ ಬದಿಯಲ್ಲೇ ಬರ್ತದೆ, ತೋಟದ ಬದಿಯಲ್ಲೇ ಬರ್ತದೆ ರೋಡು ಕೂಡ. ಅವರಿಗೆ ಅಷ್ಟು ಕೊಡಲಿಕ್ಕೆ ಅಲ್ಲಿಗೆ ಮನಸ್ಸಿಲ್ಲ. ಈ ಡ್ಯಾಮ್ ಕಟ್ಟೋದಾದರೆ ಕೊಡಿ, ಮತ್ತೆ ನಾವು ಕಂಟಿನ್ಯೂ ಮಾಡೋದಿಲ್ಲ ರೋಡ್ ಅಂತ ಹೇಳಿದರು ಅವರು. ಹಾಗೆ ನಾವು ಕೂಡ ಒಪ್ಪಿದೆವು. ನನ್ನ ಜಾಗ ಕೂಡ ಕೊಟ್ಟಿದ್ದೇನೆ ರೋಡು ಮಾಡಲಿಕ್ಕೆ. ಹಾಗೆ ಇಲ್ಲಿ ಡ್ಯಾಮ್ ಆಯಿತು. ಇದೊಂದು ನವಂಬರದಲ್ಲಿ ಡ್ಯಾಮ್ ಕಟ್ಟಲಿಕ್ಕೆ ಅವರು ಬಂದಿದ್ದರು 2022ರಲ್ಲಿ. ಒಂದು 3 ತಿಂಗಳು ಮಾರ್ಚ್ 15ಕ್ಕೆ ಅವರು ಫಿನಿಶ್ ಮಾಡಿ ಹೋಗಿದ್ದಾರೆ. ರಸ್ತೆ ಆಗಬೇಕು ಅನ್ನುವಂಥದ್ದು ರಸ್ತೆ ಆಗಲಿಕ್ಕೆ ಇದು ಡ್ಯಾಮ್ ಕೊಡುವಾಗಲೇ ಯಾರೂ ರಸ್ತೆ ಕೊಡಲಿಕ್ಕೆ ಮನಸ್ಸಿರಲಿಲ್ಲ. ಡ್ಯಾಮ್ ಒಂದು ಆಗಲಿ ಅಂತೇಳಿ ಕೊಟ್ಟದ್ದು. ಎಲ್ಲಿ ಆಗಲಿಲ್ಲ, ಯಾರೂ ಕೊಡಲಿಲ್ಲ ಡ್ಯಾಮ್ ಇದು ರೋಡು. ಹಾಗೆ ಇಲ್ಲಿಯಾದರೂ ಒಂದು ಕೊಡಲಿ, ಡ್ಯಾಮ್ ಆಗಲಿ, ಬಂದದ್ದನ್ನು ಬಿಡುವುದು ಬೇಡದಲ್ಲಿ ಕೊಟ್ಟಿದ್ದೇವೆ. ರೋಡು ಕನೆಕ್ಷನ್ ಮಾಡಲಿಕ್ಕೆ ಯಾರಿಗೂ ಅದಕ್ಕೆ ಮನಸ್ಸಿಲ್ಲ. ಈಗ ಇದಕ್ಕೆ ಮನವಿ ಕೊಡುವಂಥ ಸಂದರ್ಭದಲ್ಲಿ ಅಥವಾ ಇದಕ್ಕೆ ಒಂದು ರಸ್ತೆಗಳು ಬೇಕಾಗುತ್ತೆ ಅಥವಾ ರಸ್ತೆ ಮಾಡೋದಕ್ಕೆ ಇಷ್ಟೆಲ್ಲ ಸವಾಲಿದೆ, ಯಾರು ಜಾಗ ಕೊಡೋದಿಲ್ಲ ಅನ್ನುವಂಥದ್ದು ಗೊತ್ತಿರಲಿಲ್ವಾ ಮೊದಲು ಅಂತ? ಮೊದಲು ಏನೂ ಗೊತ್ತಿಲ್ಲ. ಒಂದು ಡ್ಯಾಮ್ ಇತ್ತು, ಡ್ಯಾಮ್ ಕಟ್ಟೋ ಉದ್ದೇಶ ಇತ್ತು. ಆದರೂ ಡ್ಯಾಮ್ ಅಂದರೆ ನಾವು ಇದರಿಂದ ಸ್ವಲ್ಪ ಕೆಳಗೆ ಆಲೋಚನೆ ಮಾಡಿದ್ದೆವು. ಅಲ್ಲಿ ರೋಡ್ ಇಳಿದಿತ್ತು ಇದು ನದಿಗೆ, ಅಲ್ಲಿ ಕಟ್ಬೋದು ಅಂತೇಳಿ. ಅಲ್ಲಿ ಅವರು ಉಮೇದು ಮಾಡಲಿಲ್ಲ. ಈಚೆ ಕಡೆ ನಮ್ಮ ಕಡೆಯಿಂದಲೇ ರೋಡು ಡ್ಯಾಮ್ ಕಟ್ಟಲಿಕ್ಕೆ ರೋಡು ಕೇಳಿದರು. ಹಾಗೆ ನಾವು ರೋಡೆಲ್ಲ ಕೊಟ್ಟೆವು. ಡ್ಯಾಮಿಗೆ ಆಯ್ತು. ಇಲ್ಲೇ ಸೇತುವೆ ಕೂಡ ಆಗಿದೆ. ಜೊತೆಗೆ ಸೇತುವೆ ಕೂಡ ಬಂದಿದ್ದಾರೆ. ನಾವು ಹೇಳಿದ್ದು ವೆಂಟರ್ ಡ್ಯಾಮ್ ಮಾತ್ರ. ಇದರಲ್ಲಿ ಸೇತುವೆ ಕೂಡ ಬಂದಿದೆ. ಒಂದಕ್ಕೊಂದು ಫ್ರೀ. ಹಾಗಿದ್ರೆ ಈಗ ಯಾರು ಜಾಗ ಕೊಡದಿದ್ರೆ ಈ ಸೇತುವೆ ವೇಸ್ಟ್ ಆಗೋದಿಲ್ಲ ಅಂತ? ಇದು ಈಗ ಆಗದಿದ್ದರೂ ಇನ್ನೊಂದು 5-10 ವರ್ಷದಲ್ಲಿ ಅವರಿಗೆ ಬೇಕಾಗ್ಬೋದು. ಆಗ ಮುಂದುವರಿಸಬಹುದು ಅದನ್ನು. ಈಗ ಬೇಡ ಅಂತ ಹೇಳಿ ಮುಂದಿನ ಜನರೇಷನ್ಗೆ ಬೇಕಾಗ್ಬೋದು. ಈಗ ಬೇಡ ಅಂತ ಹೇಳಿದರು. ನಾ ಹೇಳಲಿಕ್ಕೆ ಆಗೋದಿಲ್ಲ. ಮುಂದೆ ಕೊಡಲೂಬಹುದು ಅವರು. ನಿಮಗೆ ಇಲ್ಲಿ ರಸ್ತೆ ಆಗಬೇಕು ಅಂತ ಇದೆ ಅಥವಾ ಹೇಗೆ? ನನಗೆ ನನ್ನ ವೈಯಕ್ತಿಕ ದೃಷ್ಟಿಯಲ್ಲಿ ನನಗೆ ಆಗಬೇಕಂತ ಆದರೆ ನನಗೆ ಇನ್ನೊಬ್ಬರು ಕೊಟ್ಟಿದ್ದಾರೆ ರೋಡು. ಅವರ ಪ್ರೈವೇಟ್ ಜಾಗಗಳಿಗೆ ಕೊಟ್ಟಿದ್ದಾರೆ. ಅವರಿಗೆ ಅದರಲ್ಲಿ ಮನಸ್ಸಿಲ್ಲ. ಇದನ್ನು ನಾನು ಕೊಡಲಿಕ್ಕೆ ತಯಾರಿಲ್ಲ ರೋಡು. ಅವರು ಬಿಟ್ಟರೆ, ಅವರ ಒಪ್ಪಿಗೆ ಇದ್ದರೆ ನಾನು ಬಿಡಲಿಕ್ಕೆ ತಯಾರಿದ್ದೇನೆ. ನಿಮ್ಮ ಪ್ರಕಾರ, ಸ್ಥಳೀಯರ ಪ್ರಕಾರ ಈ ಸಮಸ್ಯೆಯನ್ನು ಹೇಗೆ ಬಗೆಹರಿಸಬಹುದು? ಯಾಕಂತ ಹೇಳಿದ್ರೆ ಇಲ್ಲಿ ಸರ್ಕಾರದ ಅನುದಾನ ಬಳಕೆಯಾಗಿದೆ, ಸೇತುವೆ ಬಂದಿದೆ, ಕೇಳದೆ ಕೂಡ ಸೇತುವೆ ಒಂದಾಗಿದೆ. ಇದನ್ನ ಒಂದು ಸದ್ಬಳಕೆ ಮಾಡೋದಿದ್ರೆ ಹೇಗೆ ಮಾಡಬಹುದು? ಯಾವ ಹಂತದಲ್ಲಿ ಮಾತುಕತೆ ಆಗಬೇಕು, ಎಂತ ಮಾಡಬೇಕು ಅಂತ? ಅದು ಸದ್ಬಳಕೆ ಆಗಬೇಕಂದ್ರೆ ಅದು ರೋಡ್ ಕೊಟ್ಟವರಲ್ಲಿ ವಿಚಾರಿಸಿ ಅವ್ರಿಗೆ ಏನಾದರೂ ಪರಿಹಾರ ಕೊಟ್ಟ, ಏನಾದರೂ ಅದಕ್ಕೆ ಅವರಿಗೆ ಸೆಕ್ಯೂರಿಟಿ ಕೊಡಬೇಕಲ್ಲಿ. ರೋಡ್ ಎಲ್ಲ ಸೈಡ್ ಎಲ್ಲ ವಾಲ್ ಮಾಡಿ ಏನಾದರೂ ಕೊಟ್ಟರೆ ಅವರು ಏನೋ ಒಪ್ಪುವುದು ಅದಕ್ಕೆ. ಇಲ್ಲಾದರೆ ಅವರು ಒಪ್ಪಲಿಕ್ಕೆಲ್ಲ. ಅದು 24 ಗಂಟೆ ಇಲ್ಲಿ ರೋಡ್ ಹೋಗ್ತಾ ಇರ್ತದೆ. ಯಾರು ಬರ್ತಾರೆ ನಮಗೆ ಗೊತ್ತಿರೋದಿಲ್ಲ. ನಮ್ಮ ತೋಟದ ಮಧ್ಯೆ ಅಂಗಳದ ಸೈಡಲ್ಲೇ ಕೊಂಡೋದ್ದು ಹಳ್ಳಿಗೌಡ. ಇಲ್ಲಿ ಯಾರು ಬರ್ತಾರೆ ಅಂತ ಯಾರು ವಿಚಾರಿಸಿ ನಮಗೆ ಮತ್ತೆ ರೈಟ್ ಇಲ್ಲ. ಅಲ್ಲಿ ಪಬ್ಲಿಕ್ ಕೊಟ್ಟ ಮೇಲೆ ನಮ್ಮ ಪ್ರೈವೇಟ್ ಜಾಗ ಇದು. ತೋಟ ಇದೆ, ಮನೆ ಇದೆ, ಹೆಂಗಸರಿದ್ದಾರೆ, ಎಲ್ಲ ಇದ್ದಾರೆ. ಅವರು ಅದಕ್ಕೆ ಸೆಕ್ಯೂರಿಟಿ ಬೇಕಲ್ಲ. ತೋಟಕ್ಕೂ ಬೇಕು, ಜನರಿಗೂ ಬೇಕು ಸೆಕ್ಯೂರಿಟಿ. ಯಾರು ಬರ್ತಾರೆ ಯಾರು ಹೋಗ್ತಾರೆ ಅಂತ ಇಲ್ಲಿ ಗೊತ್ತಾಗೋದಿಲ್ಲ. ಅದೆಲ್ಲ ಆಗಬೇಕು. ಅವರಿಗೆ ಪರಿಹಾರ ಏನಾದರೂ ಕೊಟ್ಟರೆ ಅವರು ಒಪ್ಪಲೂಬಹುದು. ಅದಕ್ಕೆ ಸೆಕ್ಯೂರಿಟಿ ಎಲ್ಲ ಕೊಟ್ಟರೆ. ಮತ್ತು ಈಗ ಈ ವಿಚಾರದ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಬೆಟ್ಟಂಪಾಡಿ ಗ್ರಾಮ ಪಂಚಾಯತ್ ಸದಸ್ಯರಾಗಿರುವಂತಹ ನವೀನ್ ರೈ ಅವರಿದ್ದಾರೆ. ಅವ್ರ ಜೊತೆ ಮಾತನಾಡಿಕೊಳ್ಳೋಣ. ಅವ್ರು ಏನು ಹೇಳ್ತಾರೆ ಅನ್ನುವಂಥದ್ದನ್ನು ಕೇಳೋಣ. ಇದು ಕಳೆದ ಸಲ 2022-23ನ ಹಣಕಾಸು ವರ್ಷದಲ್ಲಿ ಜಾರಿಗೆ ಬಂದ ಅಣೆಕಟ್ಟು ಕಮ್ ಬ್ರಿಡ್ಜ್ ಆಗಿದೆ. ಬ್ರಿಡ್ಜ್ ಕಮ್ ಡ್ಯಾಮ್. ಸಾಧಾರಣವಾಗಿ ನಾವು ಎಲ್ಲ ಕಡೆ ನೋಡೋದಂದರೆ 2 ಕಡೆ ರಸ್ತೆ ಇದ್ದರೆ ಅದನ್ನೊಂದು ಕನೆಕ್ಟಿವಿಟಿಯಾಗಿ ಬ್ರಿಡ್ಜ್ ಮಾಡೋದಂತ ಲೆಕ್ಕ. ಆದರೆ ಇಲ್ಲಿ ಅಂಥದ್ದು ಯಾವುದು ಕಾಣೋದಿಲ್ಲ. ಎದುರು ನೋಡಿದರೆ ಗುಡ್ಡಕ್ಕೆ ಬ್ರಿಡ್ಜ್ ಬೇಕಂತ ಮಾಡೋದೊಂದು ಅವಿವೇಕತನದ ಕೆಲಸ ಆಗಿರಬೇಕು. ಇದು ನಮ್ಮ ಪಂಚಾಯತ್ ವ್ಯಾಪ್ತಿಗೆ ಯಾವುದೂ ಇದು ತಿಳಿಯದೆ ಆಗಿನ ಕಾಲದ ಶಾಸಕರು ಮತ್ತು ಆ ಇಂಜಿನಿಯರ್ಗಳು ಯಾವುದೇ ಒಂದು ವಿವೇಚನೆ ಮಾಡದ ಒಂದು ಯೋಜನೆ ಅಂತಿದೆ. ಜೊತೆಗೆ ಇಲ್ಲಿ ನಮ್ಮ ಇವರು ಸಂಬಂಧಿಕರು ಕೂಡ ವಿಶಾಲಾಕ್ಷಿ ರೈ ಅವರು, ಅವ್ರದ್ದು ಮೊನ್ನೆ ಒಂದು ಪ್ರಥಮ ಮಳೆಯಲ್ಲಿ ಆ ರಿಟೈನಿಂಗ್ ವಾಲ್ ಕುಸಿದು ಒಂದು 100-150 ಗಿಡ ಒಂದು 4-5 ತೆಂಗಿನ ಗಿಡ, ಒಂದು 150 ಅಡಿಕೆ ಸಸಿ ನೆರೆಗೆ ಹೋಗಿದೆ. ಮುಖ್ಯ ಕಾರಣ ಯಾವುದಾದ್ರೂ ಒಂದು ರಿಟೈನಿಂಗ್ ವಾಲ್ ಮಾಡುವಾಗ ಅದಕ್ಕೆ ಸ್ಟೀಲ್ ಬಳಸೋದು ವಾಡಿಕೆ. 8 mm 10 mm ಸ್ಟೀಲ್ ಬಳಸಿ ಉತ್ತಮವಾದ ಇದರಲ್ಲಿ ರಿಟೈನಿಂಗ್ ವಾಲ್ ಮಾಡಬೇಕಂತ ಕಂಡೀಷನ್. ಆದರೆ ಇಲ್ಲಿ ನೀವು ನೋಡ್ಬೋದು, ಈ ರಿಟೈನಿಂಗ್ ವಾಲಿಗೆ ಯಾವುದೇ ರೀತಿಯ ಸ್ಟೀಲ್ ಬಳಕೆಯಾಗಿಲ್ಲ. ಇದೇ ಒಂದು 6 mm ರಾಡ್ ಬಳಸಿ ಒಂದು 2 ಕಡೆ ಮಾಡಿದ್ದಾರೆ ಅಷ್ಟೇ. ಮತ್ತು ನಾವು ಫ್ಲೋ ನೋಡುವಾಗ ನದಿಯ ಅಂದರೆ ನಾವು ಅಣೆಕಟ್ಟಾದರೂ ಯಾವುದೇ ಇರಲಿ,
ಅದಕ್ಕೆ ಫ್ಲೋದು ಎಗೇನ್ಸ್ಟ್ ಕಟ್ಟಬಾರ್ದು, ಅಂದರೆ ಅದು ಟರ್ಬುಲೆನ್ಸ್ ಅಂತ ಇರ್ತದಲ್ಲ, ಅದರ ವಿರುದ್ಧ ಕಟ್ಟಬಾರ್ದು. ಆದರೆ ಇಲ್ಲಿ ನೋಡುವಾಗ ಆ ಫ್ಲೋ ಎಲ್ಲಿ ಜಾಸ್ತಿ ಟರ್ಬುಲೆನ್ಸ್ ಉಂಟಾ ಅಲ್ಲಿ ಅವರು ಅಣೆಕಟ್ಟು ಮತ್ತು ಬ್ರಿಡ್ಜನ್ನು ಮಾಡಿದ್ದಾರೆ. ಇದು ಇನ್ನೂ ಹೆಚ್ಚಿನ ವೇಗ ಪಡೆದು ಅದು ಜರಿದಿರ್ಬೋದು. ಹೀಗೆ ಯಾವುದೇ ಒಂದು ತಾಂತ್ರಿಕವಾಗಿ ನೋಡಿಕೊಳ್ಳದೆ ಅಥವಾ ಯಾವುದೋ ಒಂದು ಸಾರ್ವಜನಿಕ ಉಪಯೋಗವನ್ನು ನೋಡದೆ ಕಡಿಮೆ ಅಂತರದಲ್ಲಿ 2 ಇಂಥ ಅಣೆಕಟ್ಟು ಬ್ರಿಡ್ಜ್, ಅಂದರೆ 500 ಮೀಟರ್ ದೂರದಲ್ಲಿ ಇನ್ನೊಂದಿದೆ. ಇದನ್ನು ಮಾತುಕತೆ ಬಳಸಿ ಒಂದನ್ನೇ ಒಂದು ಒಳ್ಳೆಯ ಉತ್ತಮ ರೀತಿಯಲ್ಲಿ ಮಾಡ್ಬೋದಿತ್ತು. ಅದನ್ನು ಯಾವುದನ್ನು ಮಾಡದೆ ಯಾವುದೋ ಒಂದು ಸರ್ಕಾರದ ಹಣ, ನಾವು ಈಗ ಸಾಧಾರಣ 22-23ರಲ್ಲಿ ಹಿಂದಿನ ಸರ್ಕಾರದಲ್ಲಿ ಮಾಡಿದ ಕೆಲವೊಂದು ನಮ್ಮ ಪಂಚಾಯತಲ್ಲಿ 2-3 ಯೋಜನೆಗಳನ್ನು ನೋಡ್ಬೋದು. ಒಂದು ಚೆಲ್ಲಿಯಡ್ಕ ತಿರುವು, ಅದು ಸಹ ಪ್ರಥಮ ಮಳೆಗೆ ಕುಸಿದಿದೆ. ಈಗ ಇದೊಂದು ಡ್ಯಾಮ್ ಕಮ್ ಬ್ರಿಡ್ಜ್, ಇದು ಸಹ ಕುಸಿದು ಹೋಗಿದೆ. ಈ ಕಳಪ ಕಾಮಗಾರಿಯ ಪರಿಣಾಮವಾಗಿ ಇದು ಇವತ್ತು ಕುಸಿದಿದೆ. ಹಾಗೂ ಇದಕ್ಕೆ ಸೂಕ್ತ ಪರಿಹಾರ ನಾವು ಸರ್ಕಾರದಿಂದ ಕೊಡಬೇಕಂತ ನಾವು ಈಗ ನೂತನ ಶಾಸಕರಲ್ಲಿ ನಾವು ಕೇಳಿಕೊಂಡಿದ್ದೇವೆ. ಇಲ್ಲಿಗೆ ಈ ಬ್ರಿಡ್ಜ್ ಅಂದರೆ ಸೇತುವೆದ ಅಗತ್ಯ ಇತ್ತಾ, ಏನಾದರೂ ಮನವಿ ಇತ್ತಾ, ಸಾರ್ವಜನಿಕರ ಬೇಡಿಕೆ ಇತ್ತಾ ಏನಾದರೂ, ಅಥವಾ ಇಲ್ಲಿ ಸೇತುವೆಯಿಂದ ಯಾವ 2 ಪ್ರದೇಶಗಳು ಜೋಡಣೆ ಆಗುತ್ತೆ ಅಂತ? ಖಂಡಿತವಾಗಿ ಇಲ್ಲಿ ಒಂದು ಸೇತುವೆ ಅಗತ್ಯ ಇತ್ತು. ಮತ್ತು ಯಾಕಂದರೆ ಇದು 2 ಭಾಗವನ್ನು ಸಂಧಿಸುವಂಥ ಒಂದು ಪ್ರದೇಶ. ಈ ಕಡೆ ಬದಂತಡ್ಕ ಇದ್ದೆ ಧೂಮಡ್ಕ ಕೇರಳದವರೆಗೆ ಹೋಗ್ಬೋದು, ಆ ಕಡೆ ಬೆಟ್ಟಂಬಾಡಿ ಸಹಜ ವಿಟ್ಲ, ಇದು ಬೆಟ್ಟಂಬಾಡಿ ಗ್ರಾಮದಿಂದ ಇದು ಸಹಜ ವಿಟ್ಲದವರೆಗೆ ಹೋಗ್ಬೋದು. 2ನ್ನು ಸಂಪರ್ಕಿಸುವಂಥ ಒಂದು ಪ್ರದೇಶ. ಸೇತುವೆ ಅಗತ್ಯ ಇತ್ತು, ಆದರೆ ಆರಿಸಿಕೊಂಡ ಜಾಗ ಸ್ವಲ್ಪ ಹೆಚ್ಚು ಕಮ್ಮಿಯಾಗಿದೆ. ಸೂಕ್ತವಾದ ರಸ್ತೆ ಇದ್ದಲ್ಲಿ ಸೇತುವೆ ಮಾಡಬೇಕು. ಸೇತುವೆಯನ್ನು ಮಾಡಿ ಮತ್ತೆ ರಸ್ತೆ ಹುಡುಕುವುದು ಅದಷ್ಟು ಇದಲ್ಲ ಅಂತ ಸೂಕ್ತ ಅಲ್ಲ ಅಂತ ನನ್ನ ಅನಿಸಿಕೆ. ಈ ಸೇತುವೆಯನ್ನು ನೋಡಿ, ಎದುರು ಗುಡ್ಡ ಇರೋದು, ಗುಡ್ಡಕ್ಕೆ ಸೇತುವೆ ಎಲ್ಲಿಯಾದರೂ ಮಾಡ್ತಾರೆ? ನಾನು ಇದು ಫಸ್ಟ್ ಟೈಮ್ ಇದು ನೋಡ್ತಾ ಇದ್ದೇನೆ. ಅದಕ್ಕೆ ಅವರು ರಸ್ತೆಯನ್ನು ಇದು ಮಾಡಿ ಸೇತುವೆ ಮಾಡ್ತಾ ಇದ್ದರೆ ಇದೊಂದು ಅತ್ಯುತ್ತಮವಾದ ಒಂದು ಪ್ರಾಜೆಕ್ಟ್ ಆಗ್ತಾ ಇತ್ತು. ಈಗ ಸೇತುವೆ ಅಂತ ಆಗಿದೆ ಅಂದರೆ ಬಹುಶಃ ಅದು ಬಯಸದೆ ಬಂದ ಭಾಗ್ಯದ ಹಾಗಾಗಿದೆ. ಹಾಗಾಗಿ ಇನ್ನು ಮುಂದೆ ರಸ್ತೆ ಮಾಡುವಂಥ ಅವಕಾಶಗಳಿದೆಯಾ ಇಲ್ಲಿ, ಅಥವಾ ಅದಕ್ಕೇನಾದರೂ ಚಾಲೆಂಜಸ್ ಇದೆಯಾ ಅಂತ? ಇಲ್ಲಿ ಭಾಳಷ್ಟು ರಸ್ತೆ ಮಾಡ್ಬೋದು. ಕೆಲವರು ಅಗತ್ಯ ಇದ್ದವರು ಜಾಗ ಕೊಡಲಿಕ್ಕೆ ತಯಾರಿದ್ದಾರೆ, ಕೆಲವರಿಗೆ ಅದರಲ್ಲಿ ರಸ್ತೆಯ ಅಗತ್ಯ ಇಲ್ಲ. ಅಂಥವರು ಜಾಗ ಕೊಡಲಿಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಎಲ್ಲ ಮಾಡಿದರೆ ಒಂದು ದೊಡ್ಡ ಮೊತ್ತದ ಇದಕ್ಕೆ ಬೇಕಾಗ್ಬೋದು ಈ ರಸ್ತೆ ಮಾಡಲಿಕ್ಕೂ. ಬಂದರೆ ರಸ್ತೆ ಮಾಡ್ಬೋದು. ರಸ್ತೆ ಮಾಡಿದರೆ ಇದೊಂದು ಉತ್ತಮ ಯೋಜನೆ ಆಗ್ತದೆ. ಥ್ಯಾಂಕ್ ಯು ಸರ್. ಇಲ್ಲಿ ಹೇಗೆ ಅಂದರೆ 2 ಅಣೆಕಟ್ಟು ಉಂಟು. ಈಗ ಇದಕ್ಕಿಂತ 1000 ಮೀಟ್ರಲ್ಲಿ ಕೆಳಗಡೆ ಅಣೆಕಟ್ಟು ಉಂಟು ಅಂತ ಒಂದು ಇವರಿಗೆ ಈಗ ಇವರದ್ದು ವೈಯಕ್ತಿಕ ಸಮಸ್ಯೆಗಳನ್ನ ಇವರು ಹೇಳ್ತಾ ಇದ್ದಾರೆ. ಈಗ ಇನ್ನೊಂದು ಏನಂದರೆ ಇದಕ್ಕಿಂತ ಸ್ವಲ್ಪ ಹೊಸ ಒಂದು ಆಣೆಕಟ್ಟು ಅವರು ಕಟ್ಟಿದ್ದಾರೆ. ಇನ್ನೊಂದು ಆಣೆಕಟ್ಟು ಸೇಮ್ ಆಣೆಕಟ್ಟು ಇನ್ನೂ 1000 ಅಂದರೆ ನನ್ನ ಜಾಗ ಇಲ್ಲಿಂದ 50 ಮೀಟ್ರು ಮೇಲೆ ಇದೊಂದು ಅಣೆಕಟ್ಟು, ಇನ್ನು ನನ್ನ ಜಾಗದ 50 ಮೀಟ್ರ್ ಕೆಳಗಡೆ, ಅಂದರೆ ಟೋಟಲ್ ನನಗೆ 10 ಎಕರೆ ಜಾಗ ಉಂಟು. ಈ 2 ಕಡೆ ಹತ್ತಿರ ರೋಡ್ ಬಂದಿದೆ, ಅಂದರೆ ಅಣೆಕಟ್ಟು. ಇದಕ್ಕೆ 2 ಕೂಡ ಕನೆಕ್ಷನ್ ಇಲ್ಲ, ಒಂದಕ್ಕೂ ಕೂಡ ಕನೆಕ್ಷನ್ ಇಲ್ಲ. ಅದು ಇದು ಯಾಕೆ ಕಟ್ಟಿದ್ದು ಒಂದು ಕ್ವಶನ್ ಅದು. 2ನೇದು ಇಲ್ಲಿ ಅದೀಗ ಕಟ್ಟಿದ ಮೇಲೆ ಹೇಗೆ ಬೀಳೋದು? ಅವ್ರು ಬಂದರು, ತುರತುರಿಲಿ ಕಟ್ಟಿದ್ರು, ಎಲ್ಲ ಮಾಡ್ಕೊಂಡು ಹೋದರು. ಬಟ್ ಇಲ್ಲಿ ಇದರ ಯೂಸ್ ಏನಿದೆ? ಪಬ್ಲಿಕ್ ಏನು ಯೂಸ್ ಇದಿಲ್ಲ. ಮತ್ತೊಂದು ವಿಷಯ ಏನಂದರೆ, ಇಲ್ಲಿ ಕನೆಕ್ಷನ್ ಮಾಡುವಾಗ ಇಲ್ಲಿಗೆ ರೋಡ್ ವ್ಯವಸ್ಥೆ ಅಂತ ಇದೆ. ಇಲ್ಲಿಂದ ಈ ಕಡೆ ಕೆಲ್ಲಾಡಿಯಿಂದ ಹೋಗಿದ್ರೆ ಕೆಳಗಡೆ ಗೌರ್ಮೆಂಟ್ ರಸ್ತೆ ಇಲ್ಲೇ ಉಂಟು, ಧೂಮಡ್ಕದ ಇಲ್ಲಿಂದ 1 ಅಂದರೆ ಇದೆಲ್ಲ ಗೌರ್ಮೆಂಟ್. ಕೆಳಗಡೆ ಅದು 7 ಫೀಟ್ ಜಾಗ ಇಲ್ಲಿಂದ ಬದಂತಡ್ಕಂದು ಕೆಲ್ಲಾಡಿಗೆ ಉಂಟು. ಅದಕ್ಕೆ ಅವರು ಕನೆಕ್ಷನೇ ಮಾಡಲಿಲ್ಲ. 1 2 ಅಲ್ಲಿಂದ ಅಲ್ಲಿ ಕೂಡ ಆ 2ನೇ ಅಣೆಕಟ್ಟಲ್ಲಿ ಕೂಡ ಇನ್ನೂ ಸಹ ಕನೆಕ್ಷನ್ ಆಗಿಲ್ಲ. ಈಗ ಇವರ ಸಮಸ್ಯೆ, ವೈಯಕ್ತಿಕ ಸಮಸ್ಯೆ ಇವರಿಗುಂಟು. ಅವರು ರೋಡ್ ಬಿಡ್ತೇವೆ ಅಂತೆಲ್ಲ ಅಲ್ಲಿ ಇನ್ನೂ ಸಹ ಅವರು ಕಮ್ಯುನಿಕೇಷನ್ ಮಾಡ್ಕೊಂಡಿಲ್ಲ. ಅಂದರೆ ಇಷ್ಟು 3 ಕೋಟಿ 20 ಲಕ್ಷ ಏನೋ ಇದಕ್ಕೆ ಸಮಥಿಂಗ್ ಈ ಹಣ ಉಪಯೋಗ ಇದೆ. ಇದು 3 ಕೋಟಿ ಕೆಲಸ ಹೌದಾ ಅಂತ ನಮಗೆ ಡೌಟ್ ಉಂಟು. ಈ 3 ಕೋಟಿ 20 ಲಕ್ಷ ಹತ್ರ ಅದರಲ್ಲಿ ಕಬ್ಬಿನಲ್ಲಿ ಉಂಟು. ಈಗ ಅದನ್ನು ನೋಡಿ, ಅದ್ರಲ್ಲಿ ಕಬ್ಬಿನ ಉಂಟಾ? ಇಲ್ಲ, ಎಂತ ಇಲ್ಲ. ಅಂದರೆ ಅದನ್ನು ನಾವು ಕೇಳುವಂಥ ಕ್ವಶನ್ ಏನಂದರೆ, ಇದಕ್ಕೊಂದು ಕಮ್ಯುನಿಕೇಷನ್ ಅಂದರೆ ಜನರಿಗೆ ಯೂಸ್ ಆಗಬೇಕು. ಇಷ್ಟು ದೊಡ್ಡ ಅಮೌಂಟ್ ಏನು 1,000-2,000 ರೂಪಾಯಿದು ವಿಷಯ ಅಲ್ಲ ಇದು ಕೋಟಿಗಟ್ಟಲೆದು ವಿಷಯ. ಇದಕ್ಕೆ ಅವ್ರು ಕಮ್ಯುನಿಕೇಷನ್ ಕರೆಕ್ಟ್ ನೋಡಿ, ಅದ್ರ ಕೆಲಸ ಹೇಗೆ, ಇದು ಫಿನಿಶಿಂಗ್ ಕೆಲಸ ಎಲ್ಲ ಹಾಗೆ ಇಲ್ವಾ? ಇದ್ರ ಫಿನಿಶಿಂಗ್ ಕರೆಕ್ಟ್ ಉಂಟಾ? ಅಲ್ಲಿ ಫಿನಿಶಿಂಗ್ ಕರೆಕ್ಟ್ ಆಗೋದ ಕಾರಣ ಇದು ಹೀಗೆ ಆಗೋದು. 1 2ನೇದು ನಾಲೆಜ್ ಇಲ್ಲ, ಎಲ್ಲಿ ಹಾಕಬೇಕು, ಎಲ್ಲಿ ಇದೆ. ಓಕೆ, ಇದು ಬೇಡ, ಇದಕ್ಕೆ ನೀನು ವೆಂಟೇಜ್ ಡ್ಯಾಮ್ ಕಟ್ಟಿ ಇದೇ ಡ್ಯಾಮನ್ನು ಅಲ್ಲಿ ಚೆಲ್ಲಿಯಡ್ಕದಲ್ಲಿ ಹಾಕ್ಬೋದಲ್ಲ. ಇದು ಕೆಲ್ಲಾಡಿ ಎನ್ನುವಂಥ ಪ್ರದೇಶದಲ್ಲಿ ನಿರ್ಮಾಣ ಆಗಿರುವಂತಹ ಕಿಂಡಿ ಅಣೆಕಟ್ಟು ಮತ್ತು ಸೇತುವೆಯ ಕಥೆಯಾದರೆ, ಇಲ್ಲಿಂದ ಕೆಲವೇ ಮೀಟರ್ ದೂರದಲ್ಲಿ, ಅಂದರೆ ನದಿ ಹರಿತಾ ಇರುವಂತಹ ಮುಂಭಾಗದಲ್ಲಿ ಕೆಲವೇ ಮೀಟರ್ಗಳ ದೂರದಲ್ಲಿ ಮತ್ತೊಂದು ಇದೇ ರೀತಿಯ ಸೀನ್ ನಮಗೆ ಕಾಣೋದಕ್ಕೆ ಸಿಗ್ತಾ ಇದೆ. ಅಂದರೆ ಅಲ್ಲಿ ಕೂಡ ಕಿಂಡಿ ಅಣೆಕಟ್ಟು ಕಮ್ ಸೇತುವೆ ನಿರ್ಮಾಣ ಆಗಿದೆ ಅನ್ನುವಂಥದ್ದು. ಹಾಗಿದ್ದಾಗ ಅಲ್ಲಿನ ಪರಿಸ್ಥಿತಿ ಏನು ಅದನ್ನು ಕೂಡ ನಿಮಗೆ ತೋರಿಸ್ತೇವೆ, ಅಲ್ಲಿ ನೋಡೋಣ.
ಕೆಲ್ಲಾಡಿ ಬಳಿ ನಿರ್ಮಾಣಗೊಂಡಿರುವಂತಹ ಕಿಂಡಿ ಅಣೆಕಟ್ಟು ಹಾಗೂ ಸೇತುವೆಯನ್ನು ನೋಡಿದ್ರಿ. ಈಗ ನಾವು ನಿಂತಿರುವಂತಹ ಜಾಗ ಇದು ಬದಂತಡ್ಕ ಎನ್ನುವಂತಹ ಪ್ರದೇಶ. ಕೆಲ್ಲಾಡಿಯಿಂದ ಕೆಲವೇ 100 ಮೀಟರ್ಗಳ ಅಂತರದಲ್ಲಿರುವಂತಹ ಇನ್ನೊಂದು ಜಾಗ. ಇಲ್ಲಿ ಕೂಡ ಅಲ್ಲಿ ಹೇಗೆ ನಿರ್ಮಾಣ ಆಗಿದೆಯೋ ಅದೇ ರೀತಿಯ ಒಂದು ಕಿಂಡಿ ಅಣೆಕಟ್ಟು ಮತ್ತು ಸೇತುವೆ ನಿರ್ಮಾಣ ಆಗಿರುವಂಥದ್ದು. ಅಂದರೆ ನೀವು ಆ ಭಾಗವನ್ನು ಗಮನಿಸಿದರೆ ಆ ಗ್ರಾಮ ಅಂದರೆ ಆ ಬದಿ ಸೇರಿರುವಂಥದ್ದು ಇರ್ದೆ ಗ್ರಾಮಕ್ಕೆ, ಪುತ್ತೂರು ತಾಲೂಕಿನ ಇರ್ದೆ ಗ್ರಾಮಕ್ಕೆ. ಆ ಸೇತುವೆಯ ಈ ಭಾಗವನ್ನು ಗಮನಿಸಿದರೆ ಇದು ಸೇರಿರುವಂಥದ್ದು ಬಲ್ನಾಡು ಗ್ರಾಮಕ್ಕೆ ಅನ್ನುವಂಥದ್ದು. ಸೊ ಇಲ್ಲೂ ಕೂಡ ನಿರ್ಮಾಣ ಆಗಿರುವಂಥ ಸೇತುವೆ. ಇಲ್ಲೇನೋ ಒಂದು ಬದಿಯಿಂದ ನಮಗೆ ರಸ್ತೆ ಕಾಣಿಸುತ್ತೆ, ಆದರೆ ಆ ರಸ್ತೆ ಸೇತುವೆಯ ಒಂದು ಬದಿಯನ್ನು ಸಂಧಿಸಿ ಮತ್ತೆ ಎದುರು ಭಾಗವನ್ನು ನಾವು ಗಮನಿಸಿದರೆ ಅಲ್ಲಿ ನಮಗೆ ರಸ್ತೆ ಕಾಣುವುದಿಲ್ಲ. ಅಲ್ಲಿ ಇರುವಂಥದ್ದು ಕೇವಲ ತೋಟ ಅನ್ನುವಂಥದ್ದು. ಅಂದರೆ ಖಾಸಗಿ ಜಾಗ, ತೋಟ ನಿರ್ಮಾಣ ಆಗಿರುವಂಥ, ಅಂದರೆ ತೋಟ ಇರುವಲ್ಲಿಗೆ ಈ ಸೇತುವೆಯನ್ನು ನಿರ್ಮಾಣ ಮಾಡಲಾಗಿದೆ. ಹಾಗಿದ್ದಾಗ ಇದರ ಅವಶ್ಯಕತೆ ಏನು ಅನ್ನುವಂಥ ಪ್ರಶ್ನೆ ಕೂಡ ಉದ್ಭವವಾಗುತ್ತೆ. ಇದರ ಕಾಮಗಾರಿ ಕೂಡ ಸಂಪೂರ್ಣ ಆಗಿದೆ ಅನ್ನುವಂಥದ್ದನ್ನು ಹೇಳೋದಕ್ಕಾಗೋದಿಲ್ಲ. ಯಾಕಂತ ಹೇಳಿದರೆ ಅಲ್ಲಿ ಶೆಡ್ಗಳ ನಿರ್ಮಾಣ ಪೂರ್ತಿಯಾಗಿಲ್ಲ. ಬದಿಯಲ್ಲಿ ತಡೆಗೋಡೆಗಳು ನಿರ್ಮಾಣ ಆಗಿದ್ರೆ, ಆದರೆ ಅದರ ಎತ್ತರ ಬಹಳಷ್ಟು ಕಡಿಮೆಯಾಗಿದೆ ಅನ್ನುವಂಥದ್ದು ಕೂಡ ನಮಗೆ ಒಂದಷ್ಟು ಮೇಲ್ನೋಟಕ್ಕೆ ಕಂಡು ಬರುವ ರೀತಿಯಲ್ಲಿ ಇದೆ ಅನ್ನುವಂಥದ್ದು. ಅಲ್ಲಿ ತಡೆಗೋಡೆಯನ್ನು ನೀವು ನೋಡಬಹುದು. ಅದರ ಪಕ್ಕದಲ್ಲಿ ಈಗಾಗಲೇ ಒಂದಷ್ಟು ಭೂಕುಸಿತ ಆಗುವಂತಹ ಲಕ್ಷಣಗಳು ಕೂಡ ಗೋಚರ ಆಗ್ತಾ ಇದೆ. ಅದೇ ರೀತಿ ಈ ಭಾಗವನ್ನು ಗಮನಿಸಿದರೂ ಕೂಡ ಇಲ್ಲೂ ಕೂಡ ಮರಳಿನ ದಿಬ್ಬ ಈಗಾಗಲೇ ಸೃಷ್ಟಿಯಾಗಿದೆ. ತಡೆಗೋಡೆಯ ಸಮಕ್ಕೆ ಮರಳಿನ ದಿಬ್ಬ ಇರುವಂಥದ್ದು. ಹಾಗಿದ್ದಾಗ ಇಲ್ಲಿ ಅಣೆಕಟ್ಟು ಎಷ್ಟರ ಮಟ್ಟಿಗೆ ಫಲಪ್ರದ ಆಗಬಹುದು ಎನ್ನುವಂಥ ಒಂದು ಆತಂಕ ಕೂಡ ಇದೆ. ಈಗಾಗಲೇ ಅಣೆಕಟ್ಟಿನಲ್ಲಿ ಮರಗಳು ಕೂಡ ಸಿಲುಕಿಕೊಂಡಿದೆ. ಅಂದರೆ ಹಲಗೆಯನ್ನು ಹಾಕಿಲ್ಲ, ಆದರೂ ಕೂಡ ಈಗಾಗಲೇ ಅದರ ಮಧ್ಯೆ ಒಂದಷ್ಟು ಮರಗಳೆಲ್ಲವೂ ಕೂಡ ಸಿಲುಕಿಕೊಂಡಿರುವಂಥದ್ದನ್ನು ನಾವು ಗಮನಿಸಬಹುದು. ಇಲ್ಲೂ ಕೂಡ ಅಷ್ಟೇ, ಈ ಸೇತುವೆ ಕಿಂಡಿ ಅಣೆಕಟ್ಟಿನಿಂದಾಗಿ ಒಂದಷ್ಟು ಕೃಷಿಕರಿಗೆ, ಅಡಿಕೆ ತೋಟದವರಿಗೆ ಒಂದಷ್ಟು ಅನುಕೂಲ ಆಗ್ಬೋದು ಅನ್ನುವಂಥದ್ದನ್ನು ಹೇಳ್ಬೋದು. ಆದರೆ ಈ ಸೇತುವೆಯ ಉಪಯೋಗ ಸದ್ಯಕ್ಕಂತೂ ಇಲ್ಲ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟ ಆಗಿರುವಂಥದ್ದು. ಇಲ್ಲಿ ಈ ಸೇತುವೆಯ ಕೆಲಸಗಳು ಕೂಡ ಇನ್ನೂ ಕೂಡ ಕಂಪ್ಲೀಟ್ ಆಗಿಲ್ಲ. ಇಲಾಖೆಯ ಅಧಿಕಾರಿಗಳು ಕೊಟ್ಟಿರುವಂಥ ಮಾಹಿತಿ ಪ್ರಕಾರ ಇನ್ನು ಹಲಗೆಗಳನ್ನು ಹಾಕಿ ಅದರಲ್ಲಿ ನೀರನ್ನು ನಿಲ್ಲಿಸಿ ತೋರಿಸಿದ ಬಳಿಕ ಅಷ್ಟೇ ಇದು ಕಂಪ್ಲೀಟ್ ಆಗಿದೆ ಅನ್ನುವಂಥ ಒಂದು ಪ್ರಕ್ರಿಯೆ ಆಗುತ್ತೆ. ಆ ಬಳಿಕ ಅಷ್ಟೇ ಮುಂದಿನ ಪಾವತಿ ಆಗುತ್ತೆ ಅನ್ನುವಂಥ ಮಾಹಿತಿಗಳು ಇರುವಂಥದ್ದು. ಸೊ ಇಲ್ಲೂ ಕೂಡ ನೋಡ್ಬೋದು, ಇದು ಸೇತುವೆ ಇನ್ನೊಂದು ತುದಿಗೆ ನಾವು ಬಂದಿದ್ದೇವೆ. ಇಲ್ಲಿ ಇರುವಂಥದ್ದು ಸಂಪೂರ್ಣವಾಗಿ ತೋಟವನ್ನು ಬಿಟ್ಟರೆ ಬೇರೇನೂ ಇಲ್ಲ, ರಸ್ತೆ ಇಲ್ಲ, ಯಾವುದೂ ಇಲ್ಲ. ಬಹುಶಃ ಇಲ್ಲಿ ಜನರ ಸಂಚಾರವೇ ಇಲ್ಲ ಅನ್ನುವಂಥ ರೀತಿಯಲ್ಲಿ ಭಾಸ ಆಗ್ತಾ ಇರುವಂಥದ್ದು. ಆ ಭಾಗದಿಂದಾದರೂ ರಸ್ತೆಯ ರಚನೆ ಕಾಣ್ತಾ ಇದೆ, ಆದರೆ ಈ ಭಾಗಕ್ಕೆ ಎಲ್ಲಿಗೆ ಹೋಗೋದು? ವಾಹನ ಸಂಚಾರ ಅಂತೂ ಸದ್ಯಕ್ಕೆ ಸಾಧ್ಯ ಇಲ್ಲದಂತಹ ಪರಿಸ್ಥಿತಿ ಇದೆ. ಹೀಗಾಗಿ ಇಷ್ಟು ಅನುದಾನ, ಇದು ಸರಿಸುಮಾರು 2,80,00,000 ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಆಗಿರುವಂಥ ಒಂದು ಸೇತುವೆ ಅನ್ನುವಂಥ ಒಂದು ಮಾಹಿತಿ ಇರುವಂಥದ್ದು. ಹಾಗಿದ್ದಾಗ ಇಷ್ಟು ಅನುದಾನವನ್ನು ಹಾಳು ಮಾಡಿದ್ರ ಅನ್ನುವಂಥ ಒಂದು ಪ್ರಶ್ನೆ ಕೂಡ ಇಲ್ಲಿ ಉದ್ಭವವಾಗುತ್ತೆ. ಹಾಗಿದ್ದಾಗ ಈ ಬಗ್ಗೆ ಇನ್ನೊಂದಷ್ಟು ಸ್ಥಳೀಯರು ಏನು ಹೇಳ್ತಾರೆ ಅನ್ನುವಂಥದ್ದನ್ನು ಕೂಡ ಈಗ ಕೇಳ್ಕೊಂಡು ಬರೋಣ. ಸೇತುವೆ ಅಣೆಕಟ್ಟು ಅಂತ ನಿರ್ಮಾಣ ಆಗಿದೆ. ಅದು ಅಲ್ಲಿ ಏನಾಗಿದೆ ಅಂತ, ಅಲ್ಲಿ ಆಚೆ ಪದರಂಜಿ ಸೈಡ್ನ ಅದೊಂದು ಅಲ್ಲಿ 2 ಫ್ರಿಕ್ಷನ್ ಆಯಿತು ಒಮ್ಮೆ, ಅಲ್ಲಿ 2 ಅಣೆಕಟ್ಟುಗಳು ಬೇಕಂತ. ಆದರೆ ಏನಾಗಿದೆ ಅಂದರೆ ಇಲ್ಲಿಯವರದ್ದು ನಮ್ಮ ಅಣೆಕಟ್ಟು ನಾವು ಪ್ರೈವೇಟಾಗಿ ತುಂಬ ಕಷ್ಟಪಟ್ಟಿದ್ದೇವೆ. ಅದಕ್ಕೆ ಬೇರೆಯವರಲ್ಲಿ ಮಾತಾಡಿ ಇಲ್ಲಿ ಕೆಲ್ಲಾಡಿ ಅದು ಉಂಟಲ್ಲ, ಅದು ನಮಗೆ ನೀರಾವರಿ ನಮ್ಮ ತೋಟಕ್ಕೆ ಬೇಕಾಗಿ ಅದನ್ನು ಈಗ ಅಲ್ಲಿ 2 ಇದು ಮಾಡಿದರೆ ಇದು ನಮಗೆ ಬೇರೆ ಬೇಕು ಅನ್ನುವಂಥದ್ದು ಒಂದು ಅಲ್ಲಿ ತುಂಬ ಒಂದು ರೀತಿಯ ಸಂಘರ್ಷ ಆಯಿತು. ಮತ್ತು ಇದಕ್ಕೆ ಬೇರೆ ಅಂತ ನಾವು ಇದು ಮತ್ತು ಅದಕ್ಕೆ MLA ಅವರ ಇದರಿಂದಾಗಿ ಅದನ್ನು ಮತ್ತೆ ಅದು ರಾಜ್ಯದಲ್ಲಿ ಮಾಡಿ 2 ಮಾಡುವ ಎನ್ನುವಂಥ ದೃಷ್ಟಿಯಲ್ಲಿ ಅದು 2 ಅಣೆಕಟ್ಟು ನಿರ್ಮಾಣ ಆಯಿತು. ಆಚೆ ಅಣೆಕಟ್ಟು ಮೊದಲು ನಿರ್ಮಾಣ ಆಗಿತ್ತು. ಮತ್ತು ಅದು ಒಂದು ಮಳೆಗಾಲದಲ್ಲಿ ಸ್ವಲ್ಪ ಬೇಗ ಮಳೆ ಬಂದ ಕಾರಣ ಅದರ ಕಾಮಗಾರಿಯನ್ನು ಸ್ಥಗಿತಗೊಳಿಸಾಯಿತು. ಈಚೆ ಕೆಲ್ಲಾಡಿಯಲ್ಲಿರುವಂಥ ಕಾಮಗಾರಿಯನ್ನು ಅವರು ಜರೂರಾಗಿ ನಿರ್ಮಿಸಿದರು. ಮತ್ತು ಅಲ್ಲಿ ಇಲ್ಲಿಯ ಕೆಲ್ಲಾಡಿಯ ಅಣೆಕಟ್ಟು ನಿರ್ಮಾಣ ಆಗುವಾಗ ಮಾರ್ಗದ ಸಮಸ್ಯೆ ಬಂತು. ಇಲ್ಲಿ ಪದರಿನ ಸೈಡ್ನಿಂದ ಇಳಿದು
ಅದಕ್ಕೆ ಇದಕ್ಕೆ ಸಾಮಾನು ಕೊಂಡೋಗುವ ಸೌಕರ್ಯ ಇಲ್ಲ. ನಮಗೆ ಒಂದು ಬೇರೆ ಒಂದು ಬದಲಿ ಮಾರ್ಗದ ವ್ಯವಸ್ಥೆ ಮಾಡಬೇಕೆನ್ನುವಂಥ ರೀತಿಯಲ್ಲಿ ಇಂಜಿನಿಯರ್ಗಳು ಬಂದು ನಮ್ಮಲ್ಲಿ ಒಂದು ಮನವಿ ಮಾಡಿದರು. ನಂತರ ಆ ಬಗ್ಗೆ ನಾವು ಆಚೆ ಬದಿಯಿಂದ ಏನು ಗುಮ್ಮಟಗದ್ದೆ ಸೈಡ್ನಿಂದ ಅವರನ್ನು ಕರ್ಕೊಂಡೋಗಿ ಅಲ್ಲಿಂದ ಬೇರೆ ಒಂದು ಮಾರ್ಗದ ವ್ಯವಸ್ಥೆಯನ್ನು ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡಿದ್ವಿ. ಅದರಲ್ಲಿ ಮಾರ್ಗ ಇರಲಿಲ್ಲ. ಮತ್ತೊಬ್ಬರು ನಮ್ಮ ಜಾಗವನ್ನು ಸ್ವಲ್ಪ ಬಿಡ್ತೇವೆ ನಾವು ಹಾಗೆ ಅಂತ ಹೇಳ್ಕೊಂಡು ಅವರು ಒಪ್ಪಿದ್ರು. ನಂತರವೂ ಅಲ್ಲಿ ಏನು ಮಾರ್ಗದ ಸೌಕರ್ಯ ಮೊದಲು ಉಂಟ ಅಲ್ಲಿ ಅವರು ಕೆಲವು ಮನೆಯವರು ವಿರೋಧ ವ್ಯಕ್ತಪಡಿಸಿದ್ರು. ಯಾಕಂದರೆ ನಮ್ಮಲ್ಲಿ ಇಲ್ಲಿ ಹೋದರೆ ನಮಗೇನು ಅಲ್ಲಿ ಅಣೆಕಟ್ಟಿಂದ ನಮಗೇನು ಪ್ರಯೋಜನ ಆಗೋದಿಲ್ಲ, ಆದ ಕಾರಣ ನಾವು ಇಲ್ಲಿ ಮಾರ್ಗ ಬಿಡುವುದಿಲ್ಲ. ಮತ್ತು ಅದು ಸ್ವಲ್ಪ ಇಕ್ಕಟ್ಟಿನಲ್ಲಿ ನಾವು ಸಿಲುಕಿದೆವು. ನಂತರ ನಾವು ಅದನ್ನು ನಮ್ಮ DCC ಬ್ಯಾಂಕಿನ ನಿರ್ದೇಶಕರು ಶಶಿಕುಮಾರ್ ರೈ ಬಾಳಿಯೊಟ್ಟು ಅವರ ಮುಖಾಂತರ ಈ ವಿಷಯವನ್ನು ನಾವು ತಿಳಿಸಿದೆವು. ನಂತರ ಅವರು ಬಂದು ಅಲ್ಲಿಯ ಜನರನ್ನೆಲ್ಲ ನಾವು ಒಟ್ಟಿಗೆ ಹೋಗಿ ಅವರನ್ನು ಮನ ಪರಿವರ್ತನೆ ಮಾಡಿ ನಂತರ ಮಾರ್ಗದ ವ್ಯವಸ್ಥೆಯನ್ನು ನಾವು ಈ ಕೆಲ್ಲಾಡಿ ಅಣೆಕಟ್ಟಿನಿಗೆ ನಾವು ಮಾರ್ಗದ ವ್ಯವಸ್ಥೆಯನ್ನು ಅವರಿಗೆ ಮಾಡಲಿಕ್ಕೆ ಅನುವು ಮಾಡಿಕೊಟ್ಟು ಅದಕ್ಕೆ ಅವರು JCBಯಿಂದ ಮಾಡಿ ಮಾರ್ಗವನ್ನು ಅವರು ಖರ್ಚು ಮಾಡಿಕೊಂಡು ಮಾರ್ಗ ಮಾಡಿ ಅಲ್ಲಿ ಅಣೆಕಟ್ಟು ನಿರ್ಮಾಣ ಆಗಿದೆ. ಈಗ ಮುಂದಕ್ಕೆ ಅಂದರೆ ಅಲ್ಲಿ ಎರಡು ಕಡೆಗಳಲ್ಲಿ ಒಂದು ಕಡೆ ತೋಟ ಇದೆ, ಇನ್ನೊಂದು ಕಡೆ ಗುಡ್ಡ ಇದೆ. ಹೌದು. ಸೊ ಅದು ಈಗ ಸೇತುವೆ ಅಗತ್ಯ ಇರಲಿಲ್ಲ ಅನ್ನುವಂಥ ಸರಿ ಮಾಡ್ಬೋದು. ಅದು ಸಹ ಒಂದು ಚರ್ಚೆ ಬಂತು. ಯಾಕಂದರೆ ಅದರಿಂದ ಆಚೆ ಮಾರ್ಗದ ಲಿಂಕ್ ಇಲ್ಲದ್ರೆ ಒಂದು ಖಾಲಿ ಅಣೆಕಟ್ಟಿಗೆ ಅಷ್ಟು ಅಗಲದ ಅಣೆಕಟ್ಟೆ ಒಂದು ಅದರಲ್ಲಿ ಸಾಮಾನ್ಯ ಸೇತುವೆ ಬೇಕಾ, ಅದರಲ್ಲಿ ಒಂದು ಸಾಮಾನ್ಯ ಲಾರಿ ಹೋಗುವಷ್ಟು ಅಗಲ ಈಗ ಆಗಿದೆ. ಆ ಬಗ್ಗೆ ನಮಗೆ ಚರ್ಚೆ ಆಯಿತು. ಆಗ ಇಲ್ಲಿ ಮೇಲಿನ ಎದುರುಗಡೆ ಗುಡ್ಡದ ನೀವು ಇಲ್ಲಿ ಮಾರ್ಗ ಮಾಡಿಕೊಂಡು ಹೋಗೋದಿದ್ದರೆ ನಮ್ಮದೇನೋ ಅಭ್ಯಂತರ ಇಲ್ಲ ಎನ್ನುವಂಥ ಒಂದು ಮಾತನ್ನು ಅವರು ಹೇಳಿದ್ದಾರೆ. ಬಟ್ ಆದರೆ ಅಲ್ಲಿ ಮಾರ್ಗ ಮಾಡುವುದು ಅಷ್ಟು ಸುಲಭದ ಒಂದು ಕಾಮಗಾರಿ ಅಲ್ಲ, ಅದು ಭಾಳ ಗುಡ್ಡಗಾಡು ಪ್ರದೇಶ. ಅದರ ಬದಿಯಲ್ಲಿ ಏನಾಗಿದೆ ಅಂದರೆ ಹೊಳೆಯ ಬದಿಯಲ್ಲಿ ಅದೊಂದು ಮೊದಲೊಂದು ಕಾಲು ದಾರಿ ಇತ್ತು, ಅಲ್ಲಿಂದ ಪದರಂಜಕ್ಕೆ ಹೋಗುವಂಥ ಏನು ಮಾರ್ಗದ ಲಿಂಕ್ ಆಗುವಂಥ ಒಂದು ಕಾಲು ದಾರಿ ಉಂಟು. ಆ ಕಾಲು ದಾರಿ ಯಾಕಂದರೆ ಮೊದಲೆಲ್ಲ ಅದರ ಮುಖಾಂತರ ಜನಗಳು ಇಲ್ಲಿ ಕೆಲ್ಲಡಿಯಿಂದ ಇಳಿದು ಅದರ ಮುಖಾಂತರ ಹೋಗಿ ಅಲ್ಲಿ ಧೂಮಡ್ಕವನ್ನು ಸಂಪರ್ಕಿಸ್ತಿದ್ದರು. ಅದು ಕ್ರಮೇಣ ಎಲ್ಲ ಮಾರ್ಗದಲ್ಲಿಯೇ ಹೋಗುವ ಒಂದು ವ್ಯವಸ್ಥೆ ಆದ ಕಾರಣ ಆ ಕಾಲು ದಾರಿ ಹಾಗೆಯೇ ಅದು ಏನು ಮುಚ್ಚಿಕೊಂಡು ಹೋಯಿತು. ಇವಾಗ ಆ ಕಾಲು ದಾರಿಯನ್ನು ತೆರವು ಮಾಡಿ ನಮಗೆ ಅಲ್ಲಿ ಮಾರ್ಗದ ಒಂದು ಸೌಕರ್ಯ ಮಾಡಬೇಕು ಎನ್ನುವಂಥ ಒಂದು ಒತ್ತಡ ಈ ಅಣೆಕಟ್ಟಿನ ಆಚೆ ಬದಿಯವರದು. ನಮಗೆ ಆಚೆ ಬದಿಯಿಂದ ಅಣೆಕಟ್ಟಿನವರಿಗೆ ಇಲ್ಲಿಗೆ ಬಂದು ರಂಜಕ್ಕೆ ಇದು ಉಮಡ್ಕಕ್ಕೆ ಬರಲಿಕ್ಕೆ ಒಂದು ಉತ್ತಮವಾದ ಒಂದು ಬಹಳ ಹತ್ತಿರದ ಒಂದು ದಾರಿ. ಆ ಬಗ್ಗೆ ನಾವು ಈಗ ಪಂಚಾಯತ್ನಲ್ಲಿ ಆ ಬಗ್ಗೆ ಒಂದು ಚರ್ಚೆ ಆಗ್ತಾಯಿದೆ. ಯಾಕಂದರೆ ಅಲ್ಲೀಗ ಆ ಕಾಲು ದಾರಿಯನ್ನು ಬೇರೆಯವರೆಲ್ಲ ಅದನ್ನು ಈಗ ಸಕ್ರಮದಲ್ಲಿ ಅವರದರ ಇದು ಎಲ್ಲ ಅದರಲ್ಲಿ ಗಿಡ ಅಲ್ಲಿ ಅವರ ವಶದಲ್ಲಿದೆ, ಅವರ ಅದರಲ್ಲಿ ಕೃಷಿಯೆಲ್ಲ ಮಾಡಿದ್ದಾರೆ. ಬಹುಶಃ ಅದು ಮುಂದಿನ ದಿನಗಳಲ್ಲಿ ನಾವು ಆ ಬಗ್ಗೆ ಅದನ್ನು ಯಾವ ರೀತಿ ಮಾಡುವುದನ್ನು ಇಲ್ಲಿಂದ ಮಾರ್ಗಕ್ಕೆ ಸಂಪರ್ಕವನ್ನು ಯಾವ ರೀತಿ ವ್ಯವಸ್ಥೆ ಮಾಡೋ ಬಗ್ಗೆ ನಾವೀಗ ನಾವು ಈಗ ಒಂದು ಚರ್ಚೆಯಲ್ಲಿ ಇದೆ. ಹಾಗಿದ್ರೆ ಈ ರೀತಿಯ ಒಂದು ಕಾಮಗಾರಿಗಳನ್ನು ನಡೆಸೋದಕ್ಕೆ ಕಾರಣ ಏನು? ಯಾಕಾಗಿ ಇಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ? ರಸ್ತೆ ಇಲ್ಲದ ಕಡೆ ಯಾಕೆ ಸೇತುವೆಗಳು ನಿರ್ಮಾಣ ಆಗಿದೆ ಅನ್ನುವಂಥ ಪ್ರಶ್ನೆಗೆ ಈಗ ಸಣ್ಣ ನೀರಾವರಿ ಇಲಾಖೆಯ ಇಂಜಿನಿಯರ್ಗಳು ಏನು ಹೇಳ್ತಾರೆ, ಈ ಒಂದು ಕಾಮಗಾರಿಯನ್ನು ಮಾಡುವಂಥ ಜವಾಬ್ದಾರಿ ಇರುವಂಥ ಸಣ್ಣ ನೀರಾವರಿ ಇಲಾಖೆ ಏನು ಹೇಳ್ತಾರೆ, ಜನರು ಬೇಡಿಕೆಯನ್ನು ಇಟ್ಟಿದ್ರ, ಜನರು ಸೇತುವೆ ಬೇಕು ಅನ್ನುವಂಥದ್ದನ್ನು ಕೇಳಿದ್ರು, ಅಥವಾ ಇಲಾಖೆಯ ನಿಯಮಾವಳಿಗಳಲ್ಲೇ ಈ ರೀತಿಯ ಒಂದು ವಿಚಾರಗಳಿದೆಯಾ ಕೇಳೋಣ. ಸೊ ಈಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಸಣ್ಣ ನೀರಾವರಿ ಇಲಾಖೆಯ ಪುತ್ತೂರು ವಿಭಾಗದ ಸಹಾಯಕ ಇಂಜಿನಿಯರ್ ಆಗಿರುವಂತಹ ರಾಕೇಶ್ ಅವರಿದ್ದಾರೆ. ಅವರು ಏನು ಹೇಳ್ತಾರೆ ಅನ್ನುವಂಥದ್ದನ್ನು ಕೂಡ ಈಗ ಕೇಳೋಣ. ಈಗ ನಿಮ್ಮ ಇಲಾಖೆಯ ಒಂದಷ್ಟು ನಿಯಮಗಳಿರ್ತದೆ, ನಿಬಂಧನೆಗಳಿರ್ತದೆ. ಸೊ ಈಗ ಕಿಂಡಿ ಅಣೆಕಟ್ಟು ನಿರ್ಮಾಣ ಸಂದರ್ಭದಲ್ಲಿ ಸೇತುವೆ ಅದು ಕಂಪಲ್ಸರಿಯಾಗಿ ಮಾಡಬೇಕಾ, ಅದು ಹೇಗೆ ನಿಯಮಗಳು? ಕಂಪಲ್ಸರಿ ಅಂತ ಏನಿಲ್ಲ, ಅದು ಜನರ ರಿಕ್ವೈರ್ಮೆಂಟ್. ಆಮೇಲೆ ಮುಂದಕ್ಕೆ ಏನಾದರೂ ರಸ್ತೆ ಸಂಪರ್ಕ ಕಲ್ಪಿಸುವ ಅವಕಾಶ ಇದ್ದರೆ ಅಂಥದ್ದು ಸಮಯದಲ್ಲಿ ನಾವು ಅದನ್ನು ಪ್ರಿಫರ್ ಮಾಡ್ತೀವಿ. ಅದು ಓನ್ಲಿ ಮೇನ್ ಅಂದರೆ ಅವ್ರ ಪಬ್ಲಿಕ್ಸ್ ಇಂಟ್ರೆಸ್ಟ್ ಇದ್ದರೆ ಮಾತ್ರ, ಪಬ್ಲಿಕ್ ಅವ್ರು ಒಪ್ಪಿದರೆ, ಅದು ಲೋಕಲ್ ಸಬಾರ್ಡಿನೇಟ್ ಒಪ್ಪಿದರೆ ನಾವು ಅದಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಹೌದು. ಈಗ ಕೆಲ್ಲಾಡಿ ಮತ್ತು ಇನ್ನೊಂದು ಪಕ್ಕದಲ್ಲೇ ಇನ್ನೊಂದು ಆಗಿದೆ ವದಂತಿ ಅಡ್ಕದಲ್ಲಿ. ಸೊ ಇದರ ಬಗ್ಗೆ ಅಲ್ಲಿ ಬೇಡಿಕೆ ಇತ್ತ ಜನರದ್ದು, ಅಲ್ಲಿ ಸೇತುವೆ? ಹೌದು, ಬೇಡಿಕೆ ಇತ್ತು. ಅದು ತುಂಬ ಕಾಲದ ಬೇಡಿಕೆ ಅಂತೆ. ಅದನ್ನು ಮಾನ್ಯ ಶಾಸಕರ ಅನುದಾನದಲ್ಲಿ ಈ ಸಲ ಇಂಪ್ಲಿಮೆಂಟ್ ಮಾಡಿದ್ದೀವಿ ನಾವು. ಅದು ಹೌದು. ಈಗ ಅಲ್ಲಿ ರಸ್ತೆ ಇಲ್ಲ, ಸೇತುವೆ ಆಗಿದೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಹೌದು, ಆಗಿದೆ ಆ ಥರ. ಬಟ್ ಅವ್ರು ಏನಂದರೆ ಇನ್ನು ಫ್ಯೂಚರಲ್ಲಿ ಮುಂದಿನ ಜಾಗದ ಭಾಗಕ್ಕೆ ರಸ್ತೆ ಸಂಪರ್ಕ ಅವರು ಲೋಕಲ್ ಸಪೋರ್ಟ್ ಸೇರ್ಕೊಂಡು ಮಾಡ್ತೀನಿ ಅಂತ ಹೇಳಿ ನಮಗೆ ಹೇಳಿದ್ರಿಂದ ನಾವು ಮಾಡಿದ್ದೀವಿ. ಹೌದು. ಈ ಥರ ಪುತ್ತೂರು ತಾಲೂಕಲ್ಲಿ ಎಷ್ಟು ನಿರ್ಮಾಣ ಆಗಿದೆ ಸರ್ ಈ ಥರ? 22-23 ಸಾಲಿನಲ್ಲಿ ಒಟ್ಟು ನಮಗೆ 19 ಅಣೆಕಟ್ಟುಗಳು ಆಗಿದೆ. ಅದೇ 19 ಅಣೆಕಟ್ಟಲ್ಲಿ ಸೇತುವೆಗಳಾಗಿದೆ. ಸೇತುವೆ ಎಲ್ಲದರಲ್ಲಿ ಇಲ್ಲ, ಒಂದು 3ರಲ್ಲಿ ಇಲ್ಲ, 16 ಇದು ವಿದ್ಯುತ್ ಸೇತುವೆ ಆಗಿರೋದು. ಹೌದು ಹೌದು. ಓಕೆ. ಇದರ ವೆಚ್ಚ ಅಂದರೆ ಸೇತುವೆ ಸಹಿತವಾಗಿ ಕಿಂಡಿ ಅಣೆಕಟ್ಟಿಗೆ ಯೋಜನೆ ವೆಚ್ಚ ಬರುವಂಥದ್ದು? ಹೌದು ಹೌದು. ಅಂದರೆ ನಾವು ರಿಕ್ವೈರ್ಮೆಂಟ್ ಫಸ್ಟೇ ಕೊಡ್ತೀವಲ್ಲ, ಆ ಪ್ರಕಾರ ಇದು ಮಾಡ್ತೀವಿ. ಅಲ್ಲಿ ಕಿಂಡಿ ಅಣೆಕಟ್ಟು ಬೇಕಂದ್ರೆ ಹೇಳಿದರೆ ತುಂಬ ಕಮ್ಮಿಯಲ್ಲಿ ಆಗುತ್ತೆ.
ಹಾಗೆ ಅದಕ್ಕೆ ಜೊತೆ ಸೇತುವೆ ಬೇಕು ಅಂತ ಹೇಳಿದರೆ ರಿಕ್ವೈರ್ಮೆಂಟ್ ಜಾಸ್ತಿ ಆಗ್ತದೆ. ಓಕೆ. ಅಂದರೆ ಕೆಲವೊಂದು ಕಡೆಗಳಲ್ಲಿ ಆ ಟರ್ಬ್ಯುಲೆನ್ಸ್ ಜಾಸ್ತಿ ಇರುವ ಕಡೆಯೇ ನಿರ್ಮಾಣ ಆಗಿದೆ ಅನ್ನುವಂಥ ಒಂದು ಆರೋಪಗಳಿದೆ. ಸೊ ಅದೆಲ್ಲ ಹೀಗೆ ಸ್ಥಳೀಯರು ತೋರಿಸಿದ ಜಾಗದಲ್ಲಿ ನೀವು ಮಾಡಿರುವಂಥದ್ದು ಅಥವಾ ನಿಮ್ಮ ಒಂದು ಸರ್ವೆ ಏನಾದರೂ ನೀವು ಮಾಡ್ತೀರಾ? ಅಲ್ಲ, ಒಂದು ಹೇಳೋದಂತ ಹೇಳಿದರೆ ಸ್ಥಳೀಯ ರಿಕ್ವೈರ್ಮೆಂಟ್ ನೋಡ್ತೀವಿ. ಇನ್ನೊಂದಂದರೆ ನಾವು 100 ವರ್ಷಗಳ ಪ್ರವಾಹ ಇದು ಬರುತ್ತಲ್ಲ ಅದನ್ನು ಕ್ಯಾಲ್ಕುಲೇಟ್ ಮಾಡಿ ಅದರಲ್ಲಿ ನೀರು ಹೋಗುತ್ತಾ ಇಲ್ವೋ ಅಂತ ಚೆಕ್ ಮಾಡಿ ಎಲ್ಲ ಡಿಸೈನ್ ಮಾಡಿ ಅದನ್ನು ಮಾಡಿರ್ತೀವಿ. ಸೊ ಅಂಥ ಸ್ಥಿತಿ ಏನು ಆಗಲಿಕ್ಕಿಲ್ಲ. ಈಗ ಒಂದಷ್ಟು ಕಾಮಗಾರಿ ಕಳಪೆಯಾಗಿದೆ ಅನ್ನುವಂಥ ಒಂದು ಆರೋಪಗಳು ಕೂಡ ಕೇಳಿ ಬರ್ತಾ ಇತ್ತು. ಅಲ್ಲಿ ತಡೆಗೋಡೆ ಈಗಾಗಲೇ ಕುಸಿದು ಬಿದ್ದಿದೆ. ಇದು ನಿಮ್ಮ ಗಮನಕ್ಕೆ ಬಂದಿದಾ ಹೇಗೆ? ಹೌದು ಬಂದಿದೆ. ನಾನು ಅದನ್ನು ಸೈಟ್ಗೆ ವಿಸಿಟ್ ಕೊಟ್ಟಿದ್ದೀನಿ. ಅದೇನಾಗಿದೆ ಅಂದರೆ ಟೆಕ್ನಿಕಲಿ ಹೇಳಬೇಕಾದ್ರೆ ಆ ಕಿಂಡಿಯಲ್ಲಿ ಒಟ್ಟು 17 ವೆಂಟ್ಗಳಿವೆ. ಆ 17 ವೆಂಟ್ಗಳಲ್ಲಿ ಕಸಕಡ್ಡಿಗಳು ತುಂಬಿ ಏನಾಯಿತು ಅಂದರೆ ನೀರು 3 ವೆಂಟಲ್ಲಿ ತುಂಬ್ಕೊಂಡ್ಬಿಡ್ತು. ನೀರು ತುಂಬಿ ಏನಾಯಿತು, ಅದರ ಲೆವೆಲ್ ಆಟೋಮೆಟಿಕ್ಲಿ ರೈಸ್ ಆಯಿತು. ರೈಸ್ ಆಗಿ ತೋಟಕ್ಕೆ ನುಗ್ತು. ಈ ತೋಟದ ಒಳಗಡೆ ಹೋಗ್ತಾ ನೀರ ಅದು ಹೊರಗೆ ಬರೋಕ್ಕೆ ಜಾಗ ಇಲ್ಲದೆ ನಮ್ಮ ರಿಟರ್ನಿಂಗ್ ವಾಲ್ದು ಒಂದು ಪಾರ್ಶ್ವ ಇದು ಹಾಳಾಗಿದೆ. ಹೌದು. ಸೊ ಈ ಬಗ್ಗೆ ಕ್ರಮ ಕೈಗೊಳ್ಳಿಕ್ಕೆ ಸೂಚನೆ ಕೊಟ್ಟಿದ್ದೀರಾ? ಹೌದು, ಕೊಟ್ಟಿದ್ದೀವಿ. ಈಗ ಮಳೆ ನಿಂತ ತಕ್ಷಣ ಅದೇ ಗುತ್ತಿಗೆದಾರರು ಬಂದು ಅದನ್ನು ಸರಿಪಡಿಸಿ ಕೊಡ್ತಾರೆ. ಹೌದು. ಥ್ಯಾಂಕ್ ಯು ಸರ್. ಎಸ್, ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಇರ್ದೆ ಗ್ರಾಮದಲ್ಲಿ ನಡೆದಿರುವಂತಹ 2 ಕಿಂಡಿ ಅಣೆಕಟ್ಟು ಹಾಗೂ ಸೇತುವೆ ಕಾಮಗಾರಿಯ ಬಗೆಗಿನ ಒಂದಷ್ಟು ವಿವರಗಳು. ಇಲ್ಲಿ ಕಾಮಗಾರಿ ಆಗಿರುವಂಥದ್ದಕ್ಕೆ ಯಾವುದೇ ರೀತಿಯ ಆಕ್ಷೇಪಗಳು ಇಲ್ಲ. ಆದರೆ ಅವಶ್ಯಕತೆ ಏನಿತ್ತು, ಎಷ್ಟೋ ಕಡೆ ಅವಶ್ಯಕತೆ ಇರುವ ಕಡೆಗಳಲ್ಲಿ ಇದನ್ನು ಹಾಕಬಹುದಿತ್ತು. ಅಲ್ಲಿ ಜಲ್ಲಿಯಡ್ಕ ಮುಳುಗು ಸೇತುವೆ ಇದೆ. ಮುಳುಗು ಸೇತುವೆಗೆ ಒಂದು ಪರ್ಯಾಯ ವ್ಯವಸ್ಥೆ ಆಗಬೇಕು ಅನ್ನುವಂಥದ್ದು ಹಲವಾರು ದಶಕಗಳ ಬೇಡಿಕೆಯಾಗಿತ್ತು. ಆದರೆ ಅದು ಇನ್ನೂ ಕೂಡ ಹಾಗೆ ಉಳಿದುಕೊಂಡಿದೆ. ಹಾಗಿದ್ದಾಗ ಇಲ್ಲಿ ಈ ರೀತಿ ಅವಶ್ಯಕತೆ ಇಲ್ಲದ ಕಡೆಗಳಲ್ಲಿ ಮುಂದಕ್ಕೆ ಅವಶ್ಯಕತೆ ಬಂದಾಗ ಮಾಡುವಂಥದ್ದು ಬೇರೆ. ಆದರೆ ಈಗ ಏನಿತ್ತು, ಇಷ್ಟೊಂದು ಅನುದಾನಗಳನ್ನು ದುರ್ಬಳಕೆ ಅಥವಾ ಒಂದು ರೀತಿ ಇದು ನಿಷ್ಪ್ರಯೋಜಕ ಆಗುವ ರೀತಿಯಲ್ಲಿ ಸದ್ಯಕ್ಕಿದೆ ಅನ್ನುವಂಥದ್ದು, ಇದರ ಅವಶ್ಯಕತೆ ಏನಿತ್ತು ಅನ್ನುವಂಥ ಒಂದು ಪ್ರಶ್ನೆ ಖಂಡಿತವಾಗ್ಲೂ ಉದ್ಭವಿಸುತ್ತೆ. ಅಂದರೆ ಅನೇಕ ಕಡೆಗಳಲ್ಲಿ ಅವಶ್ಯಕತೆ ಇದೆ, ಅಲ್ಲಿಗೆ ಕೊಟ್ಟಿದ್ರಾದರೂ ಅದೊಂದು ಸಾರ್ಥಕ ಆಗ್ತಿತ್ತು ಅನ್ನುವಂಥ ಒಂದು ಭಾವನೆ ಈಗ ಜನರಲ್ಲಿ ಇದೆ ಅನ್ನುವಂಥದ್ದು. ಬಹುಶಃ ಇದನ್ನು ಒಂದು ರೀತಿ ಮುಂದಾಲೋಚನೆಯಿಂದ ಮಾಡಿದರೂ ಕೂಡ ಈಗ ಇದು ಖಂಡಿತ ಉಪಯೋಗಕ್ಕೆ ಬರ್ತಾ ಇಲ್ಲ. ಆದರೆ ಇದನ್ನು ಪ್ರಯೋಜನಕ್ಕೆ ಬರುವ ಹಾಗೆ ಮಾಡಬಹುದು ಹೇಗೆ ಅಂತ ಹೇಳಿದ್ರೆ, ಇಲ್ಲಿರುವಂತಹ ಖಾಸಗಿ ಜಮೀನಿನವರು ಜಾಗವನ್ನು ಬಿಟ್ಟುಕೊಟ್ಟು ಆ ಮೂಲಕ ಇಲ್ಲಿ ರಸ್ತೆ ನಿರ್ಮಾಣ ಆದರೆ ಖಂಡಿತ ಇದು ಅತ್ಯುತ್ತಮವಾದ ಯೋಜನೆ. ಸೊ ಆ ನೆಲೆಯಲ್ಲಿ ಪ್ರಯತ್ನಗಳಾಗಲಿ. ಯಾಕಂತ ಹೇಳಿದರೆ ಜನರ ತೆರಿಗೆಯ ದುಡ್ಡನ್ನು ಬಳಸಿಕೊಂಡು ಬಿಡುಗಡೆಯಾಗಿರುವಂತಹ ಸರ್ಕಾರಿ ಅನುದಾನದಲ್ಲಿ ಬಿಡುಗಡೆಯಾಗಿರುವಂತಹ ಅಥವಾ ಆಗಿರುವಂತಹ ಕಾಮಗಾರಿ ಇದು. ಸೊ ಸಾರ್ವಜನಿಕರ ದುಡ್ಡು ಪೋಲಾಗದಿರಲಿ, ತೆರಿಗೆಯ ದುಡ್ಡು ಪೋಲಾಗದಿರಲಿ, ಅದು ಜನರ ನೈಜವಾದ ಉಪಯೋಗಕ್ಕೆ ಬಳಕೆಯಾಗಲಿ ಅನ್ನುವಂಥದ್ದು ಸುದ್ದಿಯಾಶಯ ಕೂಡ. ಸೊ ಈ ನೆಲೆಯಲ್ಲಿ ಜನಪ್ರತಿನಿಧಿಗಳು ಒಂದಷ್ಟು ಪ್ರಯತ್ನ ಮಾಡಿದರೆ ಖಂಡಿತ ಒಂದು ಮಾತುಕತೆಯನ್ನು ನಡೆಸಿ ಅಥವಾ ಸೂಕ್ತವಾದ ಏನು ವ್ಯವಸ್ಥೆಗಳನ್ನು ಮಾಡಬೇಕು ಅದನ್ನು ಮಾಡಿದರೆ ಇಲ್ಲಿ ಖಂಡಿತವಾಗ್ಲೂ ಒಂದು ರಸ್ತೆ ನಿರ್ಮಾಣ ಆಗೋದಕ್ಕೆ ಸಾಧ್ಯ ಇದೆ. ಸೊ ಆ ನೆಲೆಯಲ್ಲಿ ಪ್ರಯತ್ನಗಳಾಗಲಿ, ಆ ಮೂಲಕ ಇಲ್ಲಿನ ಒಂದು ನಿರ್ಮಾಣಗೊಂಡಿರುವಂತಹ ಸೇತುವೆಗಳು ಅದು ಸಾರ್ವಜನಿಕರ ಉಪಯೋಗಕ್ಕೆ ಬರುವಂತಾಗಲಿ ಅನ್ನುವಂಥದ್ದು ಸುದ್ದಿ ಆಶಯ. ಯತೀಶ್ ಉಪ್ಪಳಿಗೆ, ಸುಧಾಕರ್ ಪಡೀಲ್ ಜೊತೆಗೆ ಗೌತಮ್ ಶೆಟ್ಟಿ, ಸುದ್ದಿ ನ್ಯೂಸ್, ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.